ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, SDM ಕಾಲೇಜು ಉಜಿರೆ. ನಮಸ್ಕಾರ. ಬಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸ ನಾವು ಮಾತಾಡ್ತಾ ಇದ್ದೇವೆ ದೇಶದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಅನ್ನುವಂಥ ಅಥವಾ ಆ ಸ್ವರೂಪದ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಮೆಡಿಕಲ್ ಎಮರ್ಜೆನ್ಸಿ ಅಂತ, ಮೆಡಿಕಲ್ ತುರ್ತು ಪರಿಸ್ಥಿತಿ ಅನ್ನುವಂಥ ಒಂದು ಸ್ಥಿತಿ ಅಥವಾ ಸನ್ನಿವೇಶ ನಿರ್ಮಾಣಕ್ಕೆ ಯಾರು ಕಾರಣಕರ್ತರು? ನಮ್ಮ ಅಧಿಕಾರಸ್ಥರೇ ಅಲ್ಲ, ನಮ್ಮ ಜನರು ಕಾರಣಕರ್ತರೆ. ಈ ವಿಚಾರವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲಿ ಇವತ್ತು ಕಳೆದ ಒಂದು ವಾರದಿಂದ ನೀವೆಲ್ಲ ನೋಡ್ತಾ ಇದ್ದೀರಿ, ಆಸ್ಪತ್ರೆಗಳಲ್ಲಿ ಜನರ ಆಕಾರ, ಆಸ್ಪತ್ರೆಗಳಲ್ಲಿ ಹೋದರೆ ಬೆಡ್ ಸಿಗ್ತಾ ಇಲ್ಲ. ಕೋವಿಡ್ ಪೇಷಂಟ್ಗಳಿಗೆ, ಕೊರೋನಾ ಪೇಷಂಟ್ಗಳಿಗೆ ಆಸ್ಪತ್ರೆಗಳಲ್ಲಿ ಬೆಡ್ ಸಿಗ್ತಾ ಇಲ್ಲ. ಬೆಡ್ ಸಿಕ್ಕಿದ್ರು ಕೂಡ ಆಕ್ಸಿಜನ್ ಸಿಗ್ತಾ ಇಲ್ಲ. ಕೋವಿಡ್ ಸಂದರ್ಭದಲ್ಲಿ ವೈದ್ಯರುಗಳು ಶಿಫಾರಸು ಮಾಡುವಂಥದ್ದೇ ಆತನ ಉಸಿರಾಟದ ಸಮಸ್ಯೆ ಎದುರಾದಾಗ ಸಾಮಾನ್ಯವಾಗಿ ಹಾಗೆ ಆಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಆಕ್ಸಿಜನ್ಗಳನ್ನು ಸಾಕಷ್ಟು ವ್ಯವಸ್ಥೆ ಮಾಡಿಕೊಳ್ಳಿ ಅಂತ. ಇವತ್ತು ಬಹುತೇಕ ರಾಜ್ಯಗಳಲ್ಲಿ ಆಕ್ಸಿಜನ್ನ ಸಮಸ್ಯೆ ಕೊರತೆ ಎದುರಾಗ್ತಾ ಉಂಟು. ಇದರ ನಡುವೆನೆ ವ್ಯಾಕ್ಸಿನ್ದು ಕೂಡ ಕೊರತೆ, ಜೊತೆಗೆ ಮೆಡಿಸಿನ್ದು ಕೂಡ ಸಮಸ್ಯೆ. ಇವೆಲ್ಲ ಸಮಸ್ಯೆಗಳು ಜೊತೆಯಾಗಿ ಬಂದಿದೆ. ಜನ ಅತ್ಯಂತ ಒಂದು ತೀವ್ರವಾದಂಥ ಆತಂಕಕಾರಿಯಾದಂಥ ಸನ್ನಿವೇಶದಲ್ಲಿದ್ದಾರೆ. ಈ ಎಲ್ಲ ಆತಂಕಗಳ ನಡುವೆ ಕರ್ಫ್ಯೂ ಅನ್ನುವಂಥ ಗುಮ್ಮ ಬೇರೆ ಎದುರು ಬಂದು ನಿಂತಿದೆ. ಅದು ಪೂರ್ತಿಯಾಗಿ ಲಾಕ್ಡೌನ್ ಅಂತ ಅದಕ್ಕೆ ಹೆಸರು ಕೊಡದಿದ್ದರೂ ಕೂಡ ಪರಿಸ್ಥಿತಿ ಮಾತ್ರ ಆಲ್ಮೋಸ್ಟ್ ಲಾಕ್ಡೌನ್ ಅನ್ನುವಂಥ ಒಂದು ಸನ್ನಿವೇಶಕ್ಕೇ ಬಂದು ನಿಂತಿದೆ. ಕರ್ಫ್ಯೂ ಮೊದಲಿಗೆ ಅದು ನೈಟ್ ಕರ್ಫ್ಯೂ ಅಂತ ಇತ್ತು. ಈಗ ಅದನ್ನು ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸ್ವರೂಪದಲ್ಲಿ, ಕರ್ನಾಟಕದಲ್ಲಂತೂ ಮೇ 3ರ ತನಕ ಕರ್ಫ್ಯೂ, ಅದರಲ್ಲಿ ವೀಕೆಂಡ್ ಕರ್ಫ್ಯೂ ಇವೆಲ್ಲ ಇರುತ್ತೆ. ಒಟ್ಟು ದುಡಿಯುವವರಿಗೂ ಕಷ್ಟ, ಅಥವಾ ಒಟ್ಟು ಬೇರೆ ಬೇರೆ ಸೇವಾ ವಲಯದಲ್ಲಿರುವವರು ಕೂಡ ಕಷ್ಟ, ಆರೋಗ್ಯವಂತರಿಗೂ ಕಷ್ಟ, ಇನ್ನು ಆರೋಗ್ಯದ ಸಮಸ್ಯೆಗೀಡಾದವರಿಗೂ ಕಷ್ಟ. ಸೊ ಇಡೀ ಬದುಕೆ ಅಥವಾ ಇಡೀ ಜನಜೀವನವೇ ಅತ್ಯಂತ ಸಂಕಷ್ಟದ ಕಾಲಕ್ಕೆ ಮತ್ತೆ ಬಂದು ನಿಂತಿದೆ. ಇಟ್ ಮೀನ್ಸ್ ಕಳೆದ ವರ್ಷ ನಾವು ಅನುಭವಿಸಿದ ಈ ಒಂದು ಕಷ್ಟ ಇದೆ, ಈ ಕಷ್ಟದಿಂದ ನಾವು ಯಾವುದೇ ಪಾಠವನ್ನು ಕಲಿತಿಲ್ಲವೇ? ನಾವು ಕಳೆದ ವರ್ಷ ಅನುಭವಿಸಿದಂಥ ನಷ್ಟ ಅಥವಾ ನೋವು ಅಥವಾ ಕಷ್ಟ ಇವೆಲ್ಲದರಿಂದ ನಾವು ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಯಾವುದನ್ನು ನಾವು ಸುಧಾರಣೆ ಮಾಡಿಕೊಳ್ಳಿಲ್ಲವೇ? ನಾವು ಕಳೆದ ವರ್ಷ ನಮ್ಮ ಆಸ್ಪತ್ರೆಗಳಲ್ಲಿ ಎದುರಾದ ಸಮಸ್ಯೆ, ನಮ್ಮ ಮೆಡಿಸಿನ್ ವ್ಯವಸ್ಥೆಯಲ್ಲಿ ಎದುರಾದ ಸಮಸ್ಯೆ ಇವೆಲ್ಲವನ್ನು ನೋಡಿ ಕೂಡ ನಮ್ಮ ವ್ಯವಸ್ಥೆಯನ್ನು, ನಮ್ಮ ಮೆಡಿಕಲ್ ವ್ಯವಸ್ಥೆಯನ್ನು, ನಮ್ಮ ವೈದ್ಯಕೀಯ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲವೇ? ಅಥವಾ ಅಟ್ಲೀಸ್ಟ್ ಸುಧಾರಣೆ ಮಾಡಬೇಕಾದಂಥ ಕನಿಷ್ಠ ಕೆಲವು ಯೋಜನೆಗಳನ್ನಾದರೂ ನಾವು ರೂಪಿಸಿಕೊಂಡವೇ? ಇವೆಲ್ಲ ಪ್ರಶ್ನೆ ಇವತ್ತು ನಮ್ಮೆದುರು ಕಾಡ್ತಾ ಉಂಟು. ಈ ಒಂದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಸನ್ನಿವೇಶಕ್ಕೆ ಯಾರು ಹೊಣೆಗಾರರು? ಬಹುಶಃ ಈ ರೀತಿಯ ಲಾಕ್ಡೌನ್ ಅಥವಾ ಸೆಮಿ ಲಾಕ್ಡೌನ್ ಹಾಕುವ ಮೂಲಕ ಇದು ಜನರೇ ಸಮಸ್ಯೆಯ ಮೂಲ ಕಾರಣಕರ್ತರು. ಸೊ ಹಾಗಾಗಿ ಜನರೆಲ್ಲ ಮನೆಯಲ್ಲಿ ಕುಳಿತುಕೊಳ್ಳಬೇಕು ಅನ್ನುವುದನ್ನು ಇಂಡೈರೆಕ್ಟ್ ಆಗಿ ಹೇಳುವಂಥ ಅಥವಾ ಮಾಡುವಂಥ ಕೆಲಸಗಳನ್ನು ಇವತ್ತು ಸರ್ಕಾರ ಮಾಡ್ತಾ ಉಂಟು. ಇಂತಹ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಮಾತನಾಡಬೇಕಾಗಿದೆ. ಜನರ ಪರವಾಗಿ, ಜನರ ಧ್ವನಿಯಾಗಿ, ಜನರ ಆಕ್ರೋಶ ಇದೆ ಈ ಕ್ಷಣದ, ಅಥವಾ ಜನರ ಈ ಕ್ಷಣದ ನೋವು ಏನಿದೆ, ಈ ಎಲ್ಲ ವಿಚಾರಗಳನ್ನು ನಾವು ಮಾತಾಡ್ತಿದ್ದೇವೆ. ಇಂತಹ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಂಗಳೂರಿನ ಹಿರಿಯ ಮತ್ತು ತೀರಾ ಜನಪರ ಕಾಳಜಿಯ ವಕೀಲರಾಗಿರುವಂಥ ದಿನೇಶ್ ಹೆಗಡೆ ಉಳೆಪಾಡಿ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವ್ರನ್ನ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಹೆಗಡೆ ಅವರೇ. ಅದೇ ರೀತಿಯಾಗಿ ಹಿರಿಯ ಪತ್ರಕರ್ತರಾಗಿರುವಂಥ ರಮೇಶ್ ಪೆರ್ಲಾ ಅವರಿದ್ದಾರೆ. ಪೆರ್ಲಾ ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ನಾವು ಇವತ್ತು ಅತ್ಯಂತ ಸಂದಿಗ್ಧವಾದಂಥ ಒಂದು ಕಾಲಘಟ್ಟ ಅಥವಾ ಸನ್ನಿವೇಶದಲ್ಲಿ ಬಂದು ನಿಂತಿದ್ದೇವೆ. ಎಲ್ಲಿ ತನಕ ಅಂತ ಹೇಳಿದರೆ, ಇವತ್ತಿನ ಸನ್ನಿವೇಶದಲ್ಲಿ ಇದು ವಕೀಲರೇ ಮತ್ತು ಪೆರ್ಲಾ ಅವರೇ, ಗಲ್ಫ್ ದೇಶದ ಬಹುತೇಕ ದೇಶಗಳು ಭಾರತಕ್ಕೆ ತನ್ನ ವಾಯುಯಾನವನ್ನು ಸ್ಟಾಪ್ ಮಾಡಿದೆ. ಈಗ ಕಳೆದ 2 ದಿವಸಗಳಿಂದ ಇಂಡಿಯಾಕ್ಕೆ ಹೋಗುದಂತ ಹೇಳಿದ್ರೆ ಇಟ್ಸ್ ವೆರಿ ಡೇಂಜರಸ್ ಅಂತ. ಆಚೆ ಕಡೆಯಿಂದ ಬ್ರಿಟನ್ ಕೂಡ ತನ್ನ ಫ್ಲೈಟ್ ಸರ್ವಿಸ್ ಅನ್ನು ಸ್ಟಾಪ್ ಮಾಡಿದೆ ಮತ್ತು ಅವರು ಇಂಡಿಯಾವನ್ನು ರೆಡ್ ಝೋನ್ ಅಂತ ದಾಖಲು ಮಾಡಿದ್ದಾರೆ. ಸೊ ಅಲ್ಲಿಗೆ ಸದ್ಯಕ್ಕೆ ತನ್ನ ಪ್ರಜೆಗಳು ಹೋಗಬಾರದು, ಮತ್ತೆ ನಾವು ವಿಮಾನಯಾನವನ್ನು ಕೂಡ ರದ್ದು ಮಾಡ್ತೇವೆ ಅಂತ. ಸೊ ನಾವು ಎಲ್ಲಿಗೆ ಬಂದು ಮುಟ್ಟಿದ್ದೇವೆ, ಎಲ್ಲಿಗೆ ಬಂದು ತಲುಪಿದೆವು? ಈ ಒಂದು ವರ್ಷಗಳ ನಂತರ ಕೂಡ ನಮಗೆ ಒಂದಷ್ಟು ಮುಂಜಾಗರೂಕತಾ ಕ್ರಮಗಳು ಅಥವಾ ಒಂದಷ್ಟು ಮುನ್ನೆಚ್ಚರಿಕೆಯ ವ್ಯವಸ್ಥೆಗಳು ಮತ್ತು ಒಂದಷ್ಟು ಸೌಲಭ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಆಗಲಿಲ್ವಾ ಅಂತ. ವಕೀಲರು ಕೂಡ ಇದ್ದೀರಿ. ಸುಪ್ರೀಂ ಕೋರ್ಟ್ ಕೊನೆಗೆ ಮಧ್ಯಪ್ರವೇಶ ಮಾಡಿ ಹೇಳಬೇಕಾಯ್ತು,
ಯಾಕೆ ಈ ರೀತಿಯ ಒಂದು ಎಮರ್ಜೆನ್ಸಿ ಅಂತ ಮೆಡಿಕಲ್ ಎಮರ್ಜೆನ್ಸಿ ಅಂತ ವಾತಾವರಣ ಸೃಷ್ಟಿಯಾಗಿದೆ, ಯಾಕೆ ಆಕ್ಸಿಜನ್ಗಳು ಪೂರೈಕೆ ಆಗ್ತಾ ಇಲ್ಲ ಅನ್ನೋ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನೆ ಮಾಡಿತ್ತು. ನೀವು ಏನಾದರೂ ತಕ್ಷಣಕ್ಕೆ ಕ್ರಮ ಕೈಗೊಳ್ಳಿ ಅನ್ನುವಂಥ ವಿಚಾರವನ್ನು ಈ ದೇಶದ ಸುಪ್ರೀಂ ಕೋರ್ಟ್ ಹೇಳುವಂಥ ಪರಿಸ್ಥಿತಿ ಬಂತು ವಕೀಲರೇ. ಈಗ ಎಸ್, ಇಂಥ ಒಂದು ಸಂದಿಗ್ಧವಾದಂಥ ಪರಿಸ್ಥಿತಿ, ಅತ್ಯಂತ ಕಠಿಣವಾದ ಪರಿಸ್ಥಿತಿ ಇದು. ಈಗ ಯಾಕೆ ಇಂಥ ಒಂದು ಪರಿಸ್ಥಿತಿ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಎದುರಾಗಿದೆ? ಈಗ ನಾವು ಆಡಳಿತ ವ್ಯವಸ್ಥೆ ವಿಚಾರಕ್ಕೆ ಬಂದಾಗ ಎಲ್ಲ ಸಂದರ್ಭದಲ್ಲಿ ಮಾತಾಡಲಿಕ್ಕುಂಟು, ಹೇಳಲಿಕ್ಕುಂಟು, ಕೇಳಲಿಕ್ಕುಂಟು. ಪ್ರಜಾಪ್ರಭುತ್ವ ಅನ್ನುವಂಥ ಒಂದು ವ್ಯವಸ್ಥೆ ಅದು ಅತ್ಯಂತ ಒಳ್ಳೆಯ ಅತ್ಯಂತ ಶ್ರೇಷ್ಠವಾದಂಥ, ಜನರೇ ಆಳ್ವಿಕೆ ಮಾಡುವಂಥ, ಜನರಿಂದ ಜನರಿಗೋಸ್ಕರ ನಡೆಯುವಂಥ ಸರ್ಕಾರಗಳು ಇರುವುದಂತೆಲ್ಲ ನಾವು ಇಷ್ಟು ವರ್ಷಗಳಿಂದ ಹೇಳಿಕೊಂಡು ಬಂದಿದ್ದೇವೆ. ಎಸ್, ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಉಂಟಾಗಲಿಕ್ಕೆ ಯಾರನ್ನ ಕಾರಣಕರ್ತರು? ಈಗ ಚುನಾವಣೆ ಮಾಡಿದರು, ಸಾವಿರಾರು ಜನ ಸೇರಿ ಮೆರವಣಿಗೆ ಮಾಡಿದರು, ರ್ಯಾಲಿ ಮಾಡಿದರು, ಇಲೆಕ್ಷನ್ ರ್ಯಾಲಿ ಮಾಡಿದರು, ಕುಂಭಮೇಳ ಮಾಡಿದರು, ಲಕ್ಷಾಂತರ ಜನ ಸೇರಿ ಎಲ್ಲವೂ ಸರ್ಕಾರದ ಮೂಗಿನ ನೇರದಲ್ಲೇ ನಡೆದದ್ದು. ಎಲ್ಲವೂ ಸರ್ಕಾರದ ಮೂಗಿನ ನೇರದಲ್ಲೇ ನಡೆದದ್ದು. ಎಸ್, ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಇಂಥ ಒಂದು ಸನ್ನಿವೇಶ? ನಿನ್ನೆ ಅಂತೂ ನಾವು ಮಂಗಳೂರು ಅಥವಾ ಕರ್ನಾಟಕದ ಎಲ್ಲ ಕಡೆ ನೋಡ್ತೇವೆ, ಅದು ಮತ್ತೊಂದು ಥರದ ವ್ಯವಸ್ಥೆ. ಮೊನ್ನೆ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದರು, ಒಂದಷ್ಟು ವ್ಯಾಪಾರ ವಹಿವಾಟುಗಳನ್ನೆಲ್ಲ ನಾವು ಸದ್ಯಕ್ಕೆ ಮೇ 3 ತನಕ ನಾವು ಬಂದ್ ಮಾಡಿಸ್ತೇವೆ ಅಂತ. ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಇಡೀ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪೊಲೀಸರು ಲಾಠಿ ಬೀಸಿಕೊಂಡು, ಜಿಲ್ಲಾಧಿಕಾರಿಗಳು ಮೆರವಣಿಗೆ ಮಾಡಿಕೊಂಡು ಅಂಗಡಿ ಶಾಪ್ಗಳನ್ನು ಬಂದ್ ಮಾಡಿಸ್ತಾ ಇದ್ದಾರೆ. ಯಾವ ಸ್ಥಿತಿಯಲ್ಲಿದ್ದೇವೆ ನಾವು? ಇಂಥ ಪರಿಸ್ಥಿತಿ ಬರಲಿಕ್ಕೆ ಏನು ಕಾರಣ ವಕೀಲರೇ? ಅಲ್ಲ, ಇದನ್ನು ನೇರ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ಈ ಪರಿಸ್ಥಿತಿಗೆ ಕಾರಣ ನಮ್ಮ ರಾಜಕಾರಣಿಗಳು. ಯಾವ ರಾಜಕಾರಣಿಗಳನ್ನು ಆಯ್ಕೆ ಮಾಡಿ ಕಳಿಸಿದೆವೋ ನಮ್ಮ ಮೂರ್ಖತನ ಅಷ್ಟೇ. ಎರಡೂ ಅಂಶ ಸೇರುತ್ತೆ. ಈಗ ತಾವು ಹೇಳಿದಾಗ ಇಷ್ಟೊಂದು ತೀವ್ರತರವಾಗಿ ಹರಡ್ತಾ ಇದೆ ಅನ್ನೋದು 3-4 ತಿಂಗಳಿಂದ ಹೇಳ್ತಾ ಇದ್ದಾರೆ, ಅಥವಾ ಹಿಂದೆ ಕೂಡ ಹೇಳಿದ್ರು. ಎರಡನೇ ಅಲೆ ಅನ್ನೋದು ಬರುತ್ತೆ, ಆರಂಭವಾದದ್ದು ಕೂಡ ಡಿಸೆಂಬರ್ಲೇ ಆರಂಭ ಆಗಿತ್ತು. ಕಾರ್ಯಕ್ರಮಗಳು ನಡೀತಾ ಇತ್ತು. ಒಟ್ಟು ಏನ್ ಕಾಣ್ತದೆ ಅಂದ್ರೆ ಇಲ್ಲಿ ನಮ್ಮ ರಾಜಕಾರಣಿಗಳಿಗೆ ಆಡಳಿತ ಮಾಡಲಿಕ್ಕೆ ಗೊತ್ತಿಲ್ಲ ಅನ್ನೋದು ಕಾಣುತ್ತೆ. ಮತ್ತು ಈಗ ಹಿಂದಿನ ಬಾರಿ ಕೊರೋನಾ ಬಂದಿದ್ದ ಸಂದರ್ಭದಲ್ಲಿ ಹಲವಾರು ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಅಂತ ಹೇಳಿದ್ದಾರೆ, ಹಲವಾರು ಕೋಟಿಗಟ್ಟಲೆ ಅನುದಾನವನ್ನು ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಆ ವ್ಯವಸ್ಥೆಗಳು ಎಲ್ಲಿ ಹೋಯಿತು ಅಂತ ಈಗ ನಮ್ಮ ನಾಯಕರು ಹೇಳಬೇಕಾಗಿದೆ. ಅಕೌಂಟಬಿಲಿಟಿ, ಉತ್ತರದಾಯಿತ್ವ. ನೀವು ಕಳೆದ ಬಾರಿ ಹೇಳಿದ್ರಿ, ನಾವು ಕೋವಿಡ್ ಮುನ್ನೆಚ್ಚರಿಕೆ ಸಲುವಾಗಿ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿದ್ದೇವೆ, ಸೌಲಭ್ಯಗಳನ್ನು ಕಲ್ಪಿಸಿದ್ದೇವೆ, ಅನುದಾನಗಳನ್ನು ಕೊಡ್ತಾ ಇದ್ದೇವೆ ಅಂತ. ಎಲ್ಲಿ ಹೋಯ್ತು ಅನ್ನೋ ಬಗ್ಗೆ ಲೆಕ್ಕ ಕೊಡಿ ಅಂತ. ಎರಡನೇದಾಗಿ ಈ ಕೋವಿಡ್ ಹರಡ್ತಾ ಇದ್ದಾಗ ಯಾವ ರೀತಿಯ ನಿರ್ಧಾರಗಳು ತಗೊಳ್ಬೇಕು? ನಿರ್ಧಾರ ಅಂತ ಹೇಳುವಾಗ ಸಾಮಾಜಿಕ ಜಾಲತಾಣದಲ್ಲಿ ಕಳೆದ 3-4 ದಿವಸದಿಂದ ಜನ ಮಾತಾಡ್ತಾ ಇದ್ದಾರೆ, ತುಗಲಕ್ ದರ್ಬಾರ್ ಅಂತ. ನೀವು ಇದು ನನ್ನೊಬ್ಬನ ಮಾತಲ್ಲ, ಸಾವಿರಾರು ಜನ ಸಾಮಾಜಿಕ ಜಾಲತಾಣದಲ್ಲಿ ತುಗಲಕ್ ದರ್ಬಾರ್ ಅಂತ ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಏನಂತ ಗೊತ್ತಿಲ್ಲ, ನೀವು ಹೇಳಿ. ಅಲ್ಲ, ಇದು ತುಗಲಕ್ ದರ್ಬಾರ್ ಅನ್ನೋದಕ್ಕಿಂತ ಏನಾಗುತ್ತೆ, ಇಲ್ಲಿಯ ಸೂಕ್ಷ್ಮತೆಯನ್ನು ಕೂಡ ನಾವು ಆಲೋಚನೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಒಂದು ಫ್ಯಾಮಿಲಿ ಇದೆ. ಆ ಫ್ಯಾಮಿಲಿಯವರು ಬೆಳಿಗ್ಗೆ ಹೋಗಿರ್ತಾರೆ, ಸಂಜೆ ತನಕದ ಅಥವಾ ದಿನಸಿ ಅಂಗಡಿ ಯಾವ ಅಂಗಡಿ ಆ ದಿವಸದ ಖರ್ಚಿನ ಬಗ್ಗೆ ಒಂದು ಸ್ಟಾಕನ್ನು ಇಟ್ಕೊಂಡಿರ್ತಾನೆ. ಸಂಜೆ ತನಕ ಇಷ್ಟು ಒಂದು ವ್ಯವಹಾರ ನಡೆದರೆ ಇಷ್ಟು ಲಾಭಾಂಶಗಳಿರ್ತವೆ, 100, 200, 500 ಏನೋ ಅಂತ ಇರುತ್ತೆ. ಆ ವಿಶ್ವಾಸದಲ್ಲಿ, ಸರ್ಕಾರದ ವಿಶ್ವಾಸದಲ್ಲಿ ಆಯಿತು, ಶನಿವಾರದಿಂದ ಶುಕ್ರವಾರ ಸಂಜೆಯಿಂದ ನೀವು ಲಾಕ್ಡೌನ್ ಮಾಡ್ತಾ ಇದ್ದೀರಾ, ಸಂಜೆಯ ನಂತರ ನಾವು ಹೋಗಲ್ಲ, ಕನಿಷ್ಠ ಶುಕ್ರವಾರ ತನಕ ಆದರೂ ನಮಗೆ ವ್ಯವಹಾರ ಮಾಡಲೇಬೇಕು. ಇವತ್ತು ಬೆಳಿಗ್ಗೆ ಹೊರಡ್ತವ, ಮಧ್ಯಾಹ್ನ 4 ಗಂಟೆಗೆ ಆಲ್ ಆಫ್ ಸಡನ್ ಸರ್ಕಾರ ಒಂದು ನಿರ್ಧಾರ ತಗೊಂಡು ನೀವು ಸ್ಟಾಪ್ ಮಾಡಿ ಅಂತ ಹೇಳಿದರೆ, ಇದನ್ನು ತುಗಲಕ್ಕಿಂತ ಅವರ ಗುರು ಅಂತ ಹೇಳಬೇಕಷ್ಟೇ. ಇದನ್ನು ಬೇರೆ ಹೇಳಲಿಕ್ಕಿಲ್ಲ. ವಿಶ್ವಾಸದಿಂದ ಹೋದಂಥ ವ್ಯಕ್ತಿಯನ್ನು ನೀವು ಈಗಲೇ ಬಂದ್ ಮಾಡಿ ಅಂತ ಹೇಳಿದರೆ, ಈ ಪೊಲೀಸರು ಕೂಡ ಆದೇಶ ಪಾಲನೆ ಮಾಡೋ ಮೊದಲು ವಿವೇಚನೆ ಬೇಕಾ ಬೇಡ? ತಾವು ಯಾವ ರೀತಿ ಒಂದು ಅನೌನ್ಸ್ಮೆಂಟ್ ಮಾಡಬೇಕು, ಅವರಿಗೆ ಅವಕಾಶಗಳನ್ನು ಕೊಡಬೇಕು. ಈ ರೀತಿಯ ಒಂದು ದುರ್ವ್ಯವಸ್ಥೆ, ಅವ್ಯವಸ್ಥೆ ಬಹುಶಃ ಇತಿಹಾಸದಲ್ಲಿ ಬಂದಿರಲಿಕ್ಕಿಲ್ಲ, ತುಗಲಕ ಕಾಲದಲ್ಲೂ ಬಂದಿರಲಿಕ್ಕಿಲ್ಲ. ರಮೇಶ್ ಪೆರ್ಲ ಅವರೇ, ಇಂಥ ಒಂದು ಸನ್ನಿವೇಶ
ಮೆಡಿಕಲ್ ಎಮರ್ಜೆನ್ಸಿ ಅಂತ ಒಂದು ಕಡೆ, ಇನ್ನೊಂದು ಕಡೆ ಟೋಟಲ್ ಸಾಮಾಜಿಕವಾಗಿ ಜನ ಮತ್ತು ನಮ್ಮ ವ್ಯವಸ್ಥೆ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತವಾಗುವಂತ ಒಂದು ಸನ್ನಿವೇಶ ಎದುರಾಗಿದೆ. ನಾಳೆ ಏನು ಅನ್ನೋದ್ರ ಬಗ್ಗೆ ಕೂಡ ಜನ ನಾಳೆ ಏನ್ ಡಿಸಿಷನ್ ಇರುತ್ತೆ ಬೆಳಿಗ್ಗೆ ಅನ್ನೋದ್ರ ಬಗ್ಗೆ ಕೂಡ ಜನ ಚಿಂತೆಗೆ ಒಳಗಾಗಿದ್ದಾರೆ. ಸಾಮಾನ್ಯ ಏನಾಗಿರ್ತದೆ ಅಂದ್ರೆ ಒಂದು ಸರ್ಕಾರದ ಆದ್ಯತೆ ಅದರ ಜನಪರವಾಗಿರ್ತದೆ, ಜನರ ಹಿತರಕ್ಷಣೆ ಅಂದ್ರೆ ಅವರ ಕಾಳಜಿ, ಅದು ಮುಖ್ಯ ಆಗಿರ್ತದೆ. ಜನರ ಬಗ್ಗೆ ಕಾಳಜಿಯ ಆದ್ಯತೆ ಸರ್ಕಾರಕ್ಕೆ ಇರಬೇಕು. ಅದು ಇರುತ್ತಿದ್ದರೆ ಈ ತರ ಆಗ್ತಿರ್ಲಿಲ್ಲ. ನೋಡಿ, ಇವರಿಗೆ ಕಾಳಜಿ, ಇವರ ಆದ್ಯತೆ ಏನು? ಅಧಿಕಾರ ಹಿಡಿಯುವುದು ಅಥವಾ ಚುನಾವಣೆ ನಡೆಸುವುದು, ಇದು ಇವರ ಮೊದಲ ಆದ್ಯತೆ. ಚುನಾವಣೆ ನಡೆಸುವುದು ಮತ್ತು ಅಧಿಕಾರ ಹಿಡಿಯೋದು. ಎಸ್, ಮೊನ್ನೆ ತನಕ ಕೂಡ ಇಲೆಕ್ಷನ್ ರ್ಯಾಲಿಗಳ ಮೇಲೆ ರ್ಯಾಲಿಗಳು ನಡೀತಾ ಇತ್ತು. ಮತ್ತೆ ಇವರದ್ದು ಒಂದು ಮಾರ್ಕೆಟಿಂಗ್ ಗಿಮಿಕ್ ಅಂದ್ರೆ ನೋಡಿ, ಈಗ 5 ಕಡೆ ಎಲೆಕ್ಷನ್ ಆಗ್ತದೆ, ವಿಧಾನಸಭೆ, ಪಂಚರಾಜ್ಯಗಳ ಚುನಾವಣೆ. ಇವಾಗ ನೀವು ವರ್ಚುವಲ್ ಪ್ರಚಾರ ಮಾಡ್ತಾ ಇದ್ದೀರಿ. ಈಗ ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಇದೆ, ಡಿಜಿಟಲ್ ಇಂಡಿಯಾ ಇದೆ, ನಿಮಗೆ ಇದೆ ಎಷ್ಟೋ ಲಕ್ಷಾಂತರ. ಅಂದ್ರೆ ಒಂದು ಕಡೆ ಇವರು ಒಂದು ಟ್ವೀಟ್ ಮಾಡ್ತಾರೆ, ನೀವು ತುಂಬಾ ಜನ ಕಡೆ ಸೇರಬಾರದು ಅಂತ. ಮಧ್ಯಾಹ್ನ ಆದಾಗ ನೀವು ಲಕ್ಷಾಂತರ ಜನ ಸೇರಿ ಅಂತಾರೆ, ನೋಡಿ ಎಲ್ಲಿ ನೋಡಿದ್ರು ಜನ, ಇಷ್ಟು ಜನವನ್ನು ನಾನು ನೋಡೇ ಇಲ್ಲ. ಈ ತರದ ಒಂದು ಇದು ಅಂದ್ರೆ ಇವರಿಗೆ ಅಧಿಕಾರ ಹಿಡಿಬೇಕು. ಮತ್ತೆ ಅಧಿಕಾರ ಹಿಡಿಯೋ ಮೂಲಕ ಇವರಿಗೆ ಯಾರು ಹೆಲ್ಪ್ ಮಾಡಿದ್ದಾರೆ, ಕ್ರೋನಿಕ್ ಕ್ಯಾಪಿಟಲಿಸ್ಟ್ ಯಾರಿದ್ದಾರೆ, ಇವರ ಹಿತಾಸಕ್ತಿ ಯಾರಂದ್ರೆ ಕ್ಯಾಪಿಟಲಿಸ್ಟ್, ಒಂದಿಬ್ರು ಕ್ಯಾಪಿಟಲಿಸ್ಟ್ ಇದ್ದಾರೆ, ಅವರ ಹಿತ ಕಾಯುವುದಷ್ಟೇ ಇವರ ಇದು. ಇವ್ರದ್ದು ಎಲ್ಲೆಲ್ಲಿ ಅಧಿಕಾರ ಇಲ್ಲ, ಎಲ್ಲೆಲ್ಲಿ ಇವ್ರದ್ದು ನಡೆಯುವುದಿಲ್ಲ ಅಂದ್ರೆ ವೆಸ್ಟ್ ಬೆಂಗಾಲ್ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಇಂತಹ ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿಯೋದೊಂದೇ ಇವರ ಆದ್ಯತೆ ಆದಾಗ ಇಡೀ ದೇಶದ ಜನರ ಅವರ ಬದುಕನ್ನು ಅಂದ್ರೆ ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಮತ್ತು ಎಲ್ಲ ರೀತಿಯಿಂದಲೂ ಜನರು ಇವತ್ತು ಕಷ್ಟದಲ್ಲಿದ್ದಾರೆ, ಇಡೀ ದೇಶ ಕಷ್ಟದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಇವರಿಗೆ ಚುನಾವಣೆ ಆದ್ಯತೆ ಆಗ್ತದೆ, ಜನರ ಇದಾಗುದಿಲ್ಲ. ನೋಡಿ, ಇದು ಕೋವಿಡ್ ಬಂದಿದ್ದು ಇವತ್ತು ನಿನ್ನೆಲ್ಲ, 1.25 ವರ್ಷ ಆಯ್ತು. ಈಗ ಲಾಸ್ಟ್ ಅಲ್ಲಿ ಏನೇನು ಸಮಸ್ಯೆ ಆಯ್ತು ಅನ್ನೋ ಬಗ್ಗೆ ಇವರಿಗೆ ಗೊತ್ತಿದೆ. ಏನ್ ಬೇಕಿತ್ತು ಇವರಿಗೆ? ಆಕ್ಸಿಜನ್ ಬೇಕಿತ್ತು, ಹಾಸ್ಪಿಟಲ್ ಇನ್ಫ್ರಾಸ್ಟ್ರಕ್ಚರ್ ಬೇಕಿತ್ತು, ಬೇಕಿತ್ತು, ವೆಂಟಿಲೇಟರ್ ಬೇಕಿತ್ತು. ಎಷ್ಟು ಮಾಡಿದ್ದಾರೆ? ನೀವು ಆಶ್ಚರ್ಯ ಆಗ್ಬೋದು. ಆಕ್ಸಿಜನ್, ಮೆಡಿಕಲ್ ಆಕ್ಸಿಜನ್ ಪ್ಲಾಂಟ್ ಹಾಕ್ಲಿಕ್ಕೆ ಇವರು ಸೆಪ್ಟೆಂಬರ್ ಅಲ್ಲಿ ಇದಕ್ಕೆ ಟೆಂಡರ್ ಕರೆದಿದ್ರು. 8 ಮಂತ್ಸ್ ತಗೊಂಡ್ರು ಅದನ್ನು ಪಾಸ್ ಮಾಡಲಿಕ್ಕೆ. ಈಗ 65 ಸಿಲಿಂಡರ್ ಪ್ಲಾಂಟ್ ಹಾಕಬೇಕಿತ್ತು, ಬರೀ 13 ಆಗಿದೆ ದೇಶದಲ್ಲಿ. ಈಗ ನಮ್ಮ ಮಂಗಳೂರಲ್ಲಿ ಏನಾಗಿದೆ ಅಂದರೆ, ನಮ್ಮ ಮೆಡಿಕಲ್ ಸರ್ಕಾರಿ ಆಸ್ಪತ್ರೆ ಏನಿದೆ ಅಲ್ಲೇ ಒಂದು ಪ್ಲಾಂಟ್ ಇದೆ, ನಾವು ಸಪ್ಲೈ ಬೇರೆ ಮಾಡಬೇಕಾಗಿಲ್ಲ. ನಮ್ಮ ದಕ್ಷಿಣ ಕನ್ನಡ ಅಥವಾ ಈ ಕೋಸ್ಟಲ್ ಬೆಲ್ಟಲ್ಲಿ ಏನಾಗ್ತದೆ, ನಮ್ಮಲ್ಲಿ 7-8 ಮೆಡಿಕಲ್ ಕಾಲೇಜ್ ಇದೆ. ನಿಮಗೆ ಆ ಬೆಡ್ಡಿನ ಸಮಸ್ಯೆ ಆಗಲಿ, ಆಕ್ಸಿಜನ್ ಸಮಸ್ಯೆ ಆಗುದಿಲ್ಲ. ಆಕ್ಸಿಜನ್ ಪ್ಲಾಂಟ್ ಮಾಡ್ಲಿಕ್ಕೆ ಬೇಕಾದಂತ ಏನು 8 ತಿಂಗಳಿಂದ ಟೆಂಡರ್ ಅಷ್ಟು ತಗೊಂಡ್ರು, ಅದನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ. ಮತ್ತೆ ಯಾರಿಗೆ ಟೆಂಡರ್ ಕೊಟ್ಟಿದ್ದಾರೆ? ಟೆಂಡರ್ ಪ್ರೊಸೀಜರ್ 8 ತಿಂಗಳು. ಈಗ ಟೆಂಡರ್ ಯಾರು ಕೊಟ್ಟಿದ್ದಾರೆ ಅವನು ಕೆಲ ಕಡೆ ಮಾಡಿದ್ದಾನೆ, ಅದು ಇನ್ನೂ ಸ್ಟಾರ್ಟ್ ಆಗ್ಲಿಲ್ಲ. ಮತ್ತೆ ಆ ಟೆಂಡರ್ ಕೊಟ್ಟ ಕಂಪನಿಯನ್ನು ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿದ್ದಾರೆ. ಆಕ್ಸಿಜನ್ ಪ್ಲಾಂಟ್ ಮಾಡ್ಲಿಕ್ಕೆ ಟೆಂಡರ್ ವಹಿಸಿಕೊಂಡ ಕಂಪನಿಯೇ ಬ್ಲಾಕ್ ಲಿಸ್ಟ್ ಅಲ್ಲಿ ಇದೆ. ಯಾಕಂದ್ರೆ ಇವರಿಗೆ ಅಧಿಕಾರ ನಡೆಸುವ ಜನರ ಹಿತ ಇವರಿಗೆ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಏನೇನು ಬೇಕಿತ್ತು ಜನರಿಗೆ ಗೊತ್ತಿತ್ತು. ಈಗ ನೋಡಿ, ನಮ್ದು ಇನ್ನೊಂದು ನಮ್ಮದೇ ಸಮಸ್ಯೆ ಏನಾಗ್ತಿದೆ, ನಮ್ದು ಅಧಿಕಾರ ಕೇಂದ್ರೀಕೃತ ಆಗ್ತಿದೆ. ನೀವು ಪ್ರಜಾಪ್ರಭುತ್ವ ನೀವು ಉಲ್ಲೇಖ ಮಾಡಿದ್ರಿ, ನಿಮಗೆ ವಿಕೇಂದ್ರೀಕೃತ ಅಧಿಕಾರ ಇದ್ರೆ ನಿಮ್ಮ ಸ್ಟೇಟ್ನವರು, ಜಿಲ್ಲೆಯವರು ಅವರದೇ ಡಿಸಿಷನ್ ತಗೊಂಡು ಮಾಡಬಹುದು. ಏನಾಗಿದೆ, ಎಲ್ಲವೂ ಕೂಡ ಡೆಲ್ಲಿಯಿಂದ ಬರಬೇಕು. ಈಗ ಎಲ್ಲವೂ ಕೂಡ ಡೆಲ್ಲಿಯಿಂದ ಬರಬೇಕು. ಮೊನ್ನೆ ಕರ್ನಾಟಕದ ಸಚಿವ ಮಾಧುಸ್ವಾಮಿಯವರೇ ಒಂದು ಸಭೆಯಲ್ಲಿ ಭಾಗವಹಿಸಿ ಬಹಿರಂಗವಾಗಿ ಹೇಳ್ತಾರೆ, ಕೇಂದ್ರದ ರಾಜ್ಯಗಳನ್ನು ಕಪಿಮುಷ್ಟಿಯಲ್ಲಿ ಇಟ್ಕೊಳ್ತಾ ಉಂಟು ಕೇಂದ್ರದ ಸರ್ವಾಧಿಕಾರಿ ಧೋರಣೆ ಅಂತ. ಈಗ ರಾಜ್ಯದಲ್ಲೂ ಇರೋದು ಬಿಜೆಪಿ ಸರ್ಕಾರ ಅಥವಾ ಕೇಂದ್ರದಲ್ಲೂ ಇರೋದು ಬಿಜೆಪಿ ಸರ್ಕಾರ. ಒಬ್ಬ ಮನುಷ್ಯ ಆದ್ರೂ ನೇರವಾಗಿ ಮಾತಾಡ್ತಾರೆ. ಮಾಧುಸ್ವಾಮಿ ಅನ್ನೋ ಸಚಿವರು ಹೇಳ್ತಾರೆ, ನೀರಾವರಿ ಸಚಿವರು, ಕೇಂದ್ರದು ಸರ್ವಾಧಿಕಾರಿ ಧೋರಣೆ, ರಾಜ್ಯಕ್ಕೆ ಇಂಡಿಪೆಂಡೆಂಟ್ ಆಗಿ ಏನನ್ನೂ ಮಾಡ್ಲಿಕ್ಕೆ ಬಿಡ್ತಾನೂ ಇಲ್ಲ ಅಥವಾ ಒಂದಷ್ಟು ಅನುದಾನವನ್ನು, ಬೇಕಾದ ಅನುದಾನವನ್ನು ಕೂಡ ಕೊಡ್ತಾ ಇಲ್ಲ ಅಂತ. ನೋಡಿ, ಸ್ಟೇಟಿಗೆ ಅನುದಾನ ಬಂದಿಲ್ಲ, ಸ್ಟೇಟಿಗೆ ಅನುದಾನ ಬರದೆ ಜಿಲ್ಲೆಗೆ ಬಂದಿಲ್ಲ, ಜಿಲ್ಲೆಗೆ ಬರದೆ ನಮ್ಮ ಜಿಲ್ಲಾ ಮೆಡಿಕಲ್ ಆಸ್ಪತ್ರೆ ಇರ್ಬೋದು ಅಥವಾ ತಾಲೂಕು ಮಟ್ಟದ ಆಸ್ಪತ್ರೆ ಇರ್ಬೋದು, ಅಲ್ಲಿಯ ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆಗಲಿಲ್ಲ. ಲಾಸ್ಟ್ 1 ಇಯರಲ್ಲಿ ತುಂಬ ಈ ಥರದ ಮೆಡಿಕಲ್ ಎಮರ್ಜೆನ್ಸಿ ಆದಾಗ ನಮಗೆ ಸಾಧಾರಣವಾಗಿ ಜನ ಎಷ್ಟು ಕೆಪಾಸಿಟಿಯಲ್ಲಿ ಒಂದು ಫಂಕ್ಷನ್ ಆಗ್ತಿದೆ, ಅದು ಡಬಲ್ ಅಥವಾ 3-4 ಪಟ್ಟು ಅಷ್ಟಿಗೆ ನಾವು ಇದನ್ನು ಮಾಡಬೇಕಿತ್ತು. ಆ ವ್ಯವಸ್ಥೆಯನ್ನು ಮಾಡಲಿಲ್ಲ. ಒಂದಿಂದ ಒಂದು ಯಾವುದೋ ಒಂದು ದುರಂತ ಆದಾಗ ಇದು ಕೂಡ ಒಂದು ವೈದ್ಯಕೀಯ ದುರಂತ. ಖಂಡಿತವಾಗಿ ಎಮರ್ಜೆನ್ಸಿ ಅಂತ ನಾವು ಪದ ಅಥವಾ ನಮ್ಮ ಆಡಳಿತ ವ್ಯವಸ್ಥೆಯವರು ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮತ್ತೆ ಇವರ ದೊಡ್ಡ ಸಮಸ್ಯೆ ಏನಿದೆ ಅಂದ್ರೆ, ಇವರಿಗೆ ಬರೀ ಮಾಸ್ಕ್ ಮತ್ತು ಲಾಕ್ಡೌನ್ ಇಂದ ಇದನ್ನು ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತದೆ ಅನ್ನುವಂತ ಒಂದು ದೊಡ್ಡ ತಪ್ಪು ಕಲ್ಪನೆ ಇವರ ಹತ್ರ ಇದೆ. ಮಾಸ್ಕ್ ಅನ್ನೋದನ್ನು ಒಂಥರ ಅದೇ ಒಂದು ಔಷಧಿ ಅನ್ನುವಂತ ರೀತಿಯಲ್ಲಿ ಜನ ತಲೆಗೆ ಒಪ್ಪಿಸಿದ್ದಾರೆ. ಬಟ್ ಏನು ನೀವು ಹೇಳಿದಾಗೆ ಬೇಸಿಕ್ ಆಸ್ಪತ್ರೆ
ಆಮೇಲೆ ಸೌಲಭ್ಯಗಳು ಅಥವಾ ಏನು ವ್ಯಾಕ್ಸಿನ್ಗಳು ಅಥವಾ ಮೆಡಿಸಿನ್ಗಳು ಅಥವಾ Ventilators. ವೆಂಟಿಲೇಟರ್ಸ್ ಇದರ ಬಗ್ಗೆ ನಾವು ಪ್ಲಾನೇ ಮಾಡಿಲ್ಲ. ಓನ್ಲಿ ಮಾಸ್ಕ್ ಮಾಸ್ಕ್ ಮಾಸ್ಕ್. ಇದು ಸೃಷ್ಟಿಸಿದಂತ ಸಮಸ್ಯೆ, ಮಾನವ ಸೃಷ್ಟಿಸಿದ ಏನು ದುರಂತ. ಸೃಷ್ಟಿಸಿದಂದ್ರೆ 1 ವರ್ಷದ ಅವಧಿಯಲ್ಲೇ ಈ ಏನು ವೈರಸ್ ಹರಡ್ತಾ ಇದೆ, ಕೊರೋನಾ ಹರಡ್ತಾ ಇದೆ, ಹರಡುವಂಥ ಸಮಯದಲ್ಲಿ ಯಾವ ಪ್ರದೇಶದಲ್ಲಿ ಎಷ್ಟು ಒಂದು ಮೆಡಿಕಲ್ ಎಮರ್ಜೆನ್ಸಿಗಳಿವೆ ಅನ್ನೋದನ್ನು ಐಡೆಂಟಿಫೈ ಮಾಡುವಂಥದ್ದು, ಮತ್ತು ಯಾವ ರೀತಿ ಸಭೆ ಸಮಾರಂಭಗಳನ್ನು ನಡೆಸಬಹುದು ಅನ್ನೋದು ವಿಚಾರ ವಿಮರ್ಶೆಗಳು, ಅಥವಾ ಕೇವಲ ವೈದ್ಯರುಗಳಷ್ಟೇ ಅಲ್ಲ, ಸಾಮಾಜಿಕ ಚಿಂತಕರನ್ನು ಕರೆದು ಅಥವಾ ಸಾಮಾಜಿಕ ಚಿಂತನೆಯುಳ್ಳ ವೈದ್ಯರನ್ನು ಕರೆದು ಚರ್ಚಿಸಿ ಆ ಬಗ್ಗೆ ಟಾಸ್ಕ್ ಫೋರ್ಸ್ ನಲ್ಲಿ ಇಟ್ ಮೀನ್ಸ್ ವೆರಿ ಸಿಂಪಲ್ ಈಗ ರಾಜ್ಯ ಸರ್ಕಾರದಲ್ಲಿ ಕೂಡ ಒಂದು ಟಾಸ್ಕ್ ಫೋರ್ಸ್ ಅಂತ ಉಂಟು, ತಾಂತ್ರಿಕ ಸಲಹಾ ಸಮಿತಿ ಅಂತ. ಇಲ್ಲಿ ವಕೀಲರು ಹೇಳುವಂತದ್ದು ಅದು ತಾಂತ್ರಿಕ ಕಾಳಜಿ ಇರುವಂತ ಮತ್ತೆ ಎಕ್ಸ್ಪರ್ಟ್ ವೈದ್ಯರುಗಳನ್ನು ಅದನ್ನು ತಂತ್ರಗಾರಿಕೆ ಸಮಿತಿ ಅಂತ ಹೇಳ್ಬೇಕು ಹೊರತು ಅಲ್ಲ, ಅಲ್ಲಿ ಏನಾಗಿದೆ ಎಷ್ಟೊಂದು ಏನ್ ದುರಂತ ಅಂದ್ರೆ, ಒಬ್ಬ ವೈದ್ಯರು ಟೆಕ್ನಿಕಲ್ ಕಮಿಟಿ ಇರುವಂತ ಒಬ್ಬ ವೈದ್ಯರು ಅಂತಾರೆ ಲಾಕ್ಡೌನ್ ಮಾಡ್ಲಿ ನೇರವಾಗಿ. ಏನು ಲಾಸ್ಟ್ ಟೈಮ್ ಲಾಕ್ಡೌನ್ ಮಾಡಿದ್ರಲ್ಲ ಅದೇ ರೀತಿ ಸಂಪೂರ್ಣ ಬಂದ್ ಮಾಡಿ ಅನ್ನುವಂತ, ಅಂದ್ರೆ ಅವ್ರು ಹೇಗೆ ಡಾಕ್ಟರ್ ಆದ್ರು ಅಂತ ನನಗೆ ಆಶ್ಚರ್ಯ ಆಗ್ತದೆ. ಮತ್ತೆ ಯಾವ ಆಧಾರದಲ್ಲಿ ಅವರನ್ನು ಸಲಹಾ ಸಮಿತಿಗೆ ತಗೊಂಡ್ರು? ಈಗ ಲಾಕ್ ಡೌನ್ ಮಾಡಿ ನಾವು ಕಳೆದ ಬಾರಿ ನೋಡಿದ್ದೇವೆ. ಸರ್ಕಾರ ಒಂದು ಲೆಕ್ಕ ಕೊಡಬಹುದಿತ್ತು, ಎಸ್ ಲಾಕ್ ಡೌನ್ ಮಾಡಿದ್ರಿಂದ ಇಷ್ಟು ಪರ್ಸೆಂಟೇಜ್ ಕಡಿಮೆ ಆಯ್ತು, ಇಲ್ಲ ನೀವು ನಿಯಂತ್ರಣಕ್ಕೆ ತಂದೆ. ಲಾಸ್ಟ್ ಇಯರ್ ನೀವು ಕಡಿಮೆ ಆಗಿದ್ದು ಯಾವಾಗ? ಲಾಕ್ಡೌನ್ ಟೈಮಲ್ಲಿ ಅಲ್ಲ, ಲಾಕ್ಡೌನ್ ಆಗಿ 2 ಮಂತ್ ಆದ್ಮೇಲೆ ನೀವು ಕಡಿಮೆ ಆಗಿದ್ದು. ಹೌದು. ಈಗ ಒಂದು ವೇಳೆ ಲಾಕ್ ಡೌನ್ ಮೂಲಕ ಕಡಿಮೆ ಆಗ್ತದೆ ಅನ್ನುವುದೇ ಸರ್ಕಾರದ ವಾದ ಆಗಿದ್ದರೆ ಸರ್ಕಾರಕ್ಕೆ ಒಂದು ಅಕೌಂಟಬಿಲಿಟಿ, ಉತ್ತರದಾಯಿತ್ವ ಇದೆಯಲ್ಲ, ನೀವು ಆಗ ಹೇಳಿದ ಹಾಗೆ ಲೆಕ್ಕ ಕೊಡಬಹುದಿತ್ತು. ಎಸ್ ನಾವು ಇಂಥ ಜಾಗದಲ್ಲಿ ಲಾಕ್ ಡೌನ್ ಮಾಡಿದ್ರಿಂದ ಇಷ್ಟಿಷ್ಟು ಕಡಿಮೆ ಆಯ್ತು ಅಂತ. ಬಟ್ ಜಗತ್ತಿನ ಯಾವ ದೇಶಗಳು ಕೂಡ ಇವತ್ತು ಲಾಕ್ ಡೌನ್ ಪರಿಹಾರ ಅಲ್ಲ ಅನ್ನೋದನ್ನು ಕಂಡುಕೊಂಡಿದೆ. ನಮ್ಮ ಪ್ರಧಾನಿಗೆ ಕೂಡ ಅದು ಅರ್ಥ ಆಗಿದೆ. ಇದಲ್ಲ, ಅವರು ರಾತ್ರೋರಾತ್ರಿ ಲಾಕ್ಡೌನ್ ಘೋಷಣೆ ಮಾಡಿ ನಮ್ಮ ಕಾರ್ಮಿಕರು ಯಾರೆಲ್ಲ ಇಡೀ ದೇಶದಲ್ಲಿ ಎಲ್ಲೆಲ್ಲಿದ್ದಂತ ಕಾರ್ಮಿಕರು, ವಲಸೆ ಕಾರ್ಮಿಕರು, ಅವರಿಗೆ ಮನೆಗೆ ಹೋಗ್ಲಿಕ್ಕೆ ಆಗದೆ ಎಷ್ಟೋ ಜನ ನಡೆದುಕೊಂಡೇ ಸಾವಿರಾರು ಜನ ಸಾವನ್ನಪ್ಪಿದ್ರು. ಸೊ ಈಗ ಪ್ರಧಾನಿಗೆ ಅರ್ಥ ಆಗಿದೆ ಅದು ಲಾಕ್ಡೌನ್ ಮಾಡೋದು ಸರಿಯಲ್ಲ ಅಂತ. ಅದೊಂದು ದೊಡ್ಡ ಒಂದು ಡೆವಲಪ್ಮೆಂಟ್. ಅರ್ಥ ಆಗಿದೆ, ಅರ್ಥ ಆದ ರೀತಿಯಲ್ಲಿ ವರ್ತಿಸ್ತಾರ ಗೊತ್ತಿಲ್ಲ. ಒಂದ್ ವೇಳೆ ಅರ್ಥ ಆಗಿದ್ದಿದ್ರೆ ಆ ಗೈಡ್ಲೈನ್ಸ್ ಗಳನ್ನು ಅಂದರೆ ಪ್ರಧಾನಿ ಅವರು ಮೊನ್ನೆ ದಿವಸದ ಅವರ ಭಾಷಣದಲ್ಲಿ ಹೇಳುವಂತದ್ದು ಲಾಕ್ ಡೌನ್ ಇಸ್ ದ ಲಾಸ್ಟ್ ಆಪ್ಷನ್, ಕಟ್ಟ ಕಡೆಯ ಆಯ್ಕೆ ಆಗಿರ್ಲಿ ಅಂತ. ಬಹುಶಃ ಅಷ್ಟು ಅರ್ಥವಾಗಿರುವುದೇ ಭಾರಿ ದೊಡ್ಡ ವಿಷಯ ಅಂತ ಹೇಳುದು ನೀವು. ಅದೇ ದೊಡ್ಡ ಸಾಧನೆ ಅಂತ, ಅದೇ ಒಂದು ದೇಶಕ್ಕೆ ಭಾರಿ ದೊಡ್ಡ ಕೊಡುಗೆ ಅಂತವಾ? ಅಲ್ಲ, ಅದಕ್ಕೆ ಎಷ್ಟು ಬಲಿ ಹೋಯ್ತು, ಬಲಿ ತಗೊಂಡ್ರು, ಎಷ್ಟು ಜನರ ಉದ್ಯೋಗ ಕಳ್ಕೊಂಡ್ರು. ಇವರ ಸ್ಟಾರ್ಟಿಂಗ್ ಲಾಸ್ಟ್ ಇಯರ್ ನೋಡಿ, ಲಾಸ್ಟ್ ಇಯರ್ ಕೊರೋನಾ ಬಂದಾಗ ಕೂಡ ಇವರು ಬೇರೆ ರೀತಿಯ ಫಂಕ್ಷನ್ ಅಲ್ಲಿ ಟ್ರಂಪ್ ನ ಇದರಲ್ಲಿ ಮಧ್ಯಪ್ರದೇಶದಲ್ಲಿ ಸರ್ಕಾರ ಉರುಳಿಸುವುದು ಮತ್ತೆ ಕಟ್ಟುವುದು ಈ ಇದರಲ್ಲಿ ಇದ್ರು. ರಾಜಕೀಯದಲ್ಲಿ ಅದೆಲ್ಲ ಮುಗಿದ ನಂತರ ಲಾಕ್ಡೌನ್. ಇವರ ಮಾರ್ಕೆಟಿಂಗ್ ಇದರಲ್ಲಿ ಈ ಗಿಮಿಕ್ ಎಲ್ಲ ಇದ್ರು. ಆಮೇಲೆ ಇವರು ಲಾಕ್ಡೌನ್ ಶುರು ಮಾಡಿದ್ದು. ಆಮೇಲೆ ಕಲಿಬೇಕಲ್ಲ, 1 ವರ್ಷದಲ್ಲಿ ಇವ್ರಿಗೆ ಕಲಿಬೋಯ್ತಲ್ಲ, ಏನೆಲ್ಲ ಆಗ್ಬೇಕಿತ್ತು, ಏನೆಲ್ಲ ಎಮರ್ಜೆನ್ಸಿ ಇದೆ, ಏನ್ ನಮ್ಮ ಹತ್ರ ಸಮಸ್ಯೆ ಇದೆ, ಏನಿದೆ, ಈ ಎಲ್ಲಾ ತಪ್ಪನ್ನು ಮುಚ್ಚಿ ಹಾಕಲು ಇವರು ಅರ್ಜೆಂಟ್ ಅಲ್ಲಿ ಇದು ವ್ಯಾಕ್ಸಿನ್ ತಂದ್ರು. ಇವರ ವೈಫಲ್ಯವನ್ನು ಮುಚ್ಚಿ ಹಾಕ್ಲಿಕ್ಕೆ 3 rounds ಆಫ್ ಅದು ಏನು ಟೆಸ್ಟ್ ಇಲ್ಲದೆ ಅದನ್ನು ಪ್ರಯೋಗ ಮಾಡದೆ ಇವರು ಅರ್ಜೆಂಟ್ ಅಲ್ಲಿ ತಂದ ಕೂಡ ಅಲ್ಲಿ ಕೂಡ ಎಡವಟ್ಟು ಮಾಡಿದ್ರು. ಉತ್ಪಾದನೆ ಮಾಡಿದ್ದೆಲ್ಲ ವಿದೇಶಕ್ಕೆ ರಫ್ತು ಮಾಡಿದ್ರು. ಒಂದು ಎರಡನೇದಾಗಿ ಅದಕ್ಕೆ ಎಷ್ಟು ರೇಟ್ ಫಿಕ್ಸ್ ಮಾಡ್ಬೇಕನ್ನೋದಕ್ಕೂ ಕೂಡ ತುಂಬಾ 1 month ಟೈಮ್ ತಗೊಂಡ್ರು. ಇವರು ಕರೆಕ್ಟ್ ಆಗಿ ಟೈಮ್ ಅಲ್ಲಿ ಇವರು ಟೆಸ್ಟ್ಗೆ ಅದರ ವ್ಯಾಕ್ಸಿನ್ ರೇಟ್ ಇದು ಫಿಕ್ಸ್ ಮಾಡ್ತಿದ್ರೆ 1 month ಬೇಗ ವ್ಯಾಕ್ಸಿನೇಷನ್ ಆರಂಭ ಆಗ್ತಿತ್ತು. ಸೊ ಅದರಲ್ಲೂ ಕೂಡ ಇವರು ಎಡವಿದ್ದಾರೆ. ಸೊ ಆಮೇಲೆ ಸ್ಟಾರ್ಟಿಂಗ್ ನೋಡಿ ನೀವು, ಯಾವಾಗ ಲಾಸ್ಟ್ ಕೋವಿಡ್ ಸ್ಟಾರ್ಟ್ ಆಯ್ತು, ಇದು ಅದನ್ನು ಅವರೊಂದು ಲಾ ಅಂಡ್ ಆರ್ಡರ್ ಇದು ಮಾಡಿದ್ರು, ಸಮಸ್ಯೆ ಅಂತ ಮಾಡಿದ್ರು. ಇದೊಂದು ಮೆಡಿಕಲ್ ಸಮಸ್ಯೆ ಅಂತ ಮಾಡಲಿಲ್ಲ. ಪೊಲೀಸರು ಲಾಠಿ ಹಿಡಿದು ಲಾಠಿ ಚಾರ್ಜ್ ಮಾಡಿದ್ದು ಇಲ್ಲಿಂದ ಶುರುವಾಯ್ತು. ತಪ್ಪು ಶುರುವಾಗಿದ್ದು ಅಲ್ಲಿಂದ. ಆ ತಪ್ಪು ಈಗಲೂ ಕಂಟಿನ್ಯೂ ಆಗ್ತಾ ಇದೆ. ಎಲ್ಲ ಕಡೆ ಇವರು ತಪ್ಪನ್ನೇ ಮಾಡಿ ಇದನ್ನು ಜನರಿಗೆ ಆಕ್ಚುಲಿ ಇವರು ಮನವರಿಕೆ ಮಾಡಬೇಕಿತ್ತು, ಜಾಗೃತಿ ಮೂಡಿಸಬೇಕು, ಹೇಗೆ ಸೋಂಕು ಹರಡದಂತೆ ನಿಯಂತ್ರಣ ಮಾಡಬೇಕು ಅಂತ. ಬರೀ ಮಾಸ್ಕ್ ಹಾಕೋದಲ್ಲ, ಅದು ಬ್ರೇಕ್ ದ ಚೈನ್ ಅಂತ ಇದ್ರೆ ಅದು ಸೋಂಕನ್ನು ಹರಡದಾಗ ಹೇಗೆ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅಂತ. ಈಗ ಎಸ್ ಇದರ ಬಗ್ಗೆ ಪ್ರತಿಯಾಗಿ ಯಾವ ರಾಜಕಾರಣಿಗಳು ಕೂಡ ಮಾತಾಡುದಿಲ್ಲ. ಈಗ ಆಡಳಿತ ಪಕ್ಷದವರದ್ದು ನೋಡಿ, CT ರವಿ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅವರು ಹೇಳ್ತಾರೆ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಬಂದವರು ಹೇಳುದು, ಈಗ ಅವರು ಡೆಲ್ಲಿಯಲ್ಲಿ ಇರುದಲ್ವಾ, ಸರ್ಕಾರ ಸಿದ್ಧತೆಗಳನ್ನು ಮಾಡಿಕೊಂಡಿಲ್ಲ, ಸರ್ಕಾರದ ವೈಫಲ್ಯ ಅಂತ ಸ್ವತಃ ಒಬ್ಬ
ಏನು ಆಡಳಿತ ಪಕ್ಷದ ಹಿರಿಯ ಪ್ರಧಾನ ಕಾರ್ಯದರ್ಶಿ ಪ್ರಧಾನ ಅದೇ ಸರ್ಕಾರದಲ್ಲಿ ಕಾರ್ಯದರ್ಶಿ ಸಚಿವರಾಗಿದ್ದವರು ಮುಖಂಡರೇ ಬಂದು ಹೇಳ್ತಾ ಇದ್ದಾರೆ ಎಸ್ ಒಬ್ಬರಾದ್ರು ನೋ CT ರವಿ ಅವರು ಹೇಳಿದ ಮಾತು ತಪ್ಪು ಅಂತ ಒಬ್ಬರಾದರೂ ಕರ್ನಾಟಕದ ಸಚಿವರು ಹೇಳಿದ್ರ? ಇಲ್ಲ ಅಲ್ಲ, ಈಶ್ವರಪ್ಪ ಕೂಡ ಇದು ಮಾಡಿದ್ರಲ್ಲ. ಹೌದು, ಪ್ರತಿಯೊಬ್ಬರು ಕೂಡ ಎಸ್ ನಮ್ಮದು ವ್ಯವಸ್ಥೆ ಆಗಲಿಲ್ಲ. ಈಗ ಅಂದ್ರೆ ಇಟ್ ಮೀನ್ಸ್ ಯಾರು ಜನರು ಮಾಡಬೇಕಾಗಿತ್ತಂತ ಸರ್ಕಾರ ಬಯಸುತ್ತಾ? ಅಲ್ಲ, ಈಗ ಸರ್ಕಾರದ ಇದೇನಂದ್ರೆ ಜನರ ಮೇಲೆ ಬ್ಲೇಮ್ ಮಾಡೋದು. ಸರ್ಕಾರ ವೈಫಲ್ಯ ಆದಾಗ ಜನರು ಮಾಡಿ. ಈಗ ನೋಡಿ, ಆಫೀಸರ್ಸ್ ಮಾಡ್ತಿರುವ ಅತಿರೇಕ ಇದೆಯಲ್ಲ, ಈಗ ಅಂಗಡಿ ಬಂದ್ ಮಾಡಿರ್ಬೋದು ಅಥವಾ ಕೇಸ್ ಹಾಕೋದು, ದಂಡ ಹಾಕೋದು, ಜನರ ತಪ್ಪು ಅಂತ ಸರ್ಕಾರ ಮನೆ ಬಿಟ್ಟು ಅಂಗಡಿಗೆ ಬಂದದ್ದೇ ತಪ್ಪು ಅಂತ. ಸೊ ಜನರು ಇದಾಗ್ಲಿಲ್ಲ. ಆದ್ರೆ ನೋಡಿ, ಜನರು ಅದನ್ನು ಅನುಸರಿಸಬೇಕಾದ್ರೆ ಇವ್ರು ಏನ್ ಮಾಡ್ತಿದ್ರು, ಇವ್ರು ಎಲೆಕ್ಷನ್ ರ್ಯಾಲಿ ಮಾಡ್ತಾ ಇರ್ಲಿಲ್ವಾ? ಈಗ ಎಲೆಕ್ಷನ್ ರ್ಯಾಲಿ ವಿಚಾರಕ್ಕೆ ಬಂದಾಗ, ಎಲೆಕ್ಷನ್ ರ್ಯಾಲಿಗೆ ವಿಚಾರ ಈಗ ಮೊನ್ನೆ 2 ದಿವಸದಿಂದ ವಕೀಲರೇ ಏನು ವರ್ಚುವಲ್ ಮೀಟಿಂಗ್, ಆಮೇಲೆ ಇನ್ನೇನು ಝೂಮ್ ಅಲ್ಲಿ ಮೀಟಿಂಗ್, ನಾವು ನಮ್ಮೆಲ್ಲ ಕಾರ್ಯಕರ್ತರನ್ನು ನಮ್ಮೆಲ್ಲ ಮತದಾರರನ್ನು ಝೂಮ್ ಅಲ್ಲಿ ವರ್ಚುವಲ್ ಮೀಟಿಂಗ್ ಅಲ್ಲಿ ನಾವು ಭೇಟಿ ಮಾಡ್ತೇವೆ, ಮಾತಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ವೆಲ್ ಅಂಡ್ ಗುಡ್, ಡಿಜಿಟಲ್ ಇಂಡಿಯಾ ಅಲ್ವಾ? ನೀವು ಕಳೆದ 2 ತಿಂಗಳಿಂದ ಲಕ್ಷಾಂತರ ಜನರನ್ನು ಸೇರಿಸಿ ಸಭೆ ಮಾಡಿದ್ರಲ್ಲ, ಅದು ಯಾಕೆ? ಇಲ್ಲಿ ಕೂಡ ಸ್ಟೇಟ್ ಅಲ್ಲಿ ಕೂಡ ನೋಡಿ, ನಮ್ಮ ಮುಖ್ಯಮಂತ್ರಿ ಸ್ವತಃ ಅವರಿಗೆ ಜ್ವರ ಬರ್ತಿದ್ರು, ಅವರು ಮತ್ತೆ ಹೋಗಿ ಬಸವ ಕಲ್ಯಾಣ, ಮಸ್ಕಿ, ಎಲ್ಲ ಪಾರ್ಟಿ ಕೇಸ್ ಹಾಕ್ಬೇಕಾದ್ರೆ ಯಾರಿಗಂದ್ರೆ ಮುಖ್ಯಮಂತ್ರಿಗೆ ಕೇಸ್ ಹಾಕ್ಬೇಕು. ಯಾಕಂದ್ರೆ ಒಬ್ಬ ಕೋವಿಡ್ ಎಫೆಕ್ಟ್ ಪೇಷಂಟ್ ಆದವ ಮನೆಯಿಂದ ಹೊರಗೆ ಬರಬಾರ್ದು ಅನ್ನೋದು ನಿಯಮಾವಳಿ. 14 days ಆ ನಿಯಮಾವಳಿಯನ್ನು ಉಲ್ಲಂಘಿಸುವವರು ಯಾರು? ಅದೇ ರೀತಿ ಕೋವಿಡ್ ಪೇಷಂಟ್ ಒಬ್ರು ಇಲ್ಲಿ ಆಗ್ತದೆ, ಯಾವುದು ನಮ್ಮ ಧರ್ಮನೇಮದಲ್ಲಿ, ಯಾವ್ದು ಪುತ್ತೂರು ಧರ್ಮನೇಮ ಬಿಜೆಪಿ ರಾಜ್ಯ ಅಧ್ಯಕ್ಷರ ಕುಟುಂಬದ ಮನೆಯಲ್ಲಿ ಒಟ್ಟಿಗೆ ಬಿತ್ತಿದವರು ಯಾರು? ಒಟ್ಟಿಗೆ ಕರ್ನಾಟಕದಲ್ಲಿ ಬಿತ್ತಿದವರು ಯಾರು? ಕೋವಿಡ್ ಮಾಸ್ಕ್ ಹಾಕದೆ ಧರಿಸದೇ ಓಡಾಡಿದವರು ಯಾರು? ಹಾಗಿದ್ರೆ ಮಾಸ್ಕ್ ಧರಿಸದೆ ಓಡಾಡಿದವರು ಯಾರು? ನಾವು ಮಾಸ್ಕ್ ಬಗ್ಗೆ ಫಲಿತಾಂಶ ಅಲ್ಲ ಅಂತ ಹೇಳುವುದಿದ್ರು ಕೂಡ ಮಾಸ್ಕ್ ಅನ್ನು ಧರಿಸಬೇಕಂತ ಸರ್ಕಾರ ಹೇಳುವಾಗ ಪಾಲನೆ ಮಾಡಬೇಕಾದ್ರೆ ಮಾಡಲಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಈ ಕಾನೂನುಗಳು? ಜನಸಾಮಾನ್ಯರಿಗೆ ಯಾಕೆ ಈ ಹೊರೆ? ಜನಸಾಮಾನ್ಯರಿಗೆ ಯಾಕೆ ನಮ್ಮ ಒಂದು ಲಾಕ್ಡೌನು ಅಥವಾ ಅಂಗಡಿ ಮುಚ್ಚಿ ಅಂತ ಹೇಳೋದು? ಇವರ ರಾಜಕೀಯ ಆಫೀಸ್ಗಳನ್ನು ಮುಚ್ಚಬೇಕು, ರಾಜಕೀಯ ಚಟುವಟಿಕೆಗಳನ್ನು ಮುಚ್ಚಬೇಕು. ರಜೆ ಕೊಡ್ಲಿ. ಹೌದು, ಈಗ ಒಂದಷ್ಟು ಸ್ಪಷ್ಟ ರಾಜಕೀಯವನ್ನು ಬಂದ್ ಮಾಡ್ಲಿ ಅಂತ ಒಂದಷ್ಟು ಸ್ಪಷ್ಟ. ರಾಜಕೀಯ ಕಾರ್ಯಕ್ರಮಗಳು, ರಾಜಕೀಯ ಕಚೇರಿಗಳು ಮುಚ್ಚಿದ್ರೆ ಕೋವಿಡ್ ಮುಚ್ಚುತ್ತೆ. ಎಸ್ ನೋಡ, ನಾವು ಒಂದು ಬ್ರೇಕ್ ತೆಗೆದು ಬ್ರೇಕ್ ನಂತರ ಮೊನ್ನೆ ದಿವಸ ಸುಪ್ರೀಂ ಕೋರ್ಟ್ ತೋರಿಸಿದಂತ ಕಾಳಜಿ ಅಥವಾ ಕಳವಳ ಈ ಬಗ್ಗೆ ಕೂಡ ನಾವು ಮಾತಾಡ್ಲಿಕ್ಕಿದ್ದೇವೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, SDM ಕಾಲೇಜು ಉಜಿರೆ. ಈ ಒಂದು ಮೆಡಿಕಲ್ ಎಮರ್ಜೆನ್ಸಿ ಅಥವಾ ಒಟ್ಟು ಒಂದು ಸಾಮಾಜಿಕ ನಮ್ಮ ಬದುಕಿನಲ್ಲಿ ಉಂಟಾಗಿರುವಂತಹ ಭಾರಿ ದೊಡ್ಡ ಅಲ್ಲೋಲ ಕಲ್ಲೋಲದಂತಹ ಒಂದು ಪರಿಸ್ಥಿತಿಗೆ ಯಾರು ಹೊಣೆಗಾರರು? ಯಾರು ಇಂಥ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಉಂಟಾಗಲಿಕ್ಕೆ ಯಾರು ಕಾರಣಕರ್ತರು? ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹಿರಿಯ ವಕೀಲರಾಗಿರುವಂತಹ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ದಿನೇಶ್ ಹೆಗಡೆ ಉಳಪಾಡಿ ಅವರಿದ್ದಾರೆ, ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂತಹ ರಮೇಶ್ ಎಸ್ ಪೆರ್ಲಾ ಅವರಿದ್ದಾರೆ. ನಾವು ಮಾತನಾಡುವ ಸಂದರ್ಭದಲ್ಲಿ ಇಲೆಕ್ಷನ್ ರ್ಯಾಲಿಗಳು, ನಮ್ಮ ರಾಜಕಾರಣಿಗಳು, ನಮ್ಮ ರಾಜಕೀಯ ಪಕ್ಷದವರು ಮಾಡಿದಂಥ ಭಾರಿ ದೊಡ್ಡ ದೊಡ್ಡ ಎಲೆಕ್ಷನ್ ರ್ಯಾಲಿಗಳ ಬಗ್ಗೆ ನಾವು ಮಾತಾಡಿದೆವು. ಜೊತೆಗೆ ನೀವು ಇಲ್ಲಿ ಉಲ್ಲೇಖ ಮಾಡಿದ್ರಿ, ನಾವು ಇವತ್ತು ಡಿಜಿಟಲ್ ಇಂಡಿಯಾ ಅಂತ ಹೇಳ್ತೇವೆ, ನಾವು ಅಟ್ಲೀಸ್ಟ್ ಆ ಒಂದು ಪ್ಲಾಟ್ಫಾರ್ಮ್ ಅನ್ನು ಬಳಸಿಕೊಳ್ಳಬಹುದಿತ್ತಲ್ಲ ಅಂತ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲ ರಾಜಕಾರಣಿಗಳಿಗೂ ಒಂದು ಇನ್ಫೀರಿಯಾರಿಟಿ ಕಾಡ್ತಾ ಉಂಟು. ನಾವೆಲ್ಲ ರ್ಯಾಲಿ ಮಾಡಿ ನಮಗಂತೂ ಕೋವಿಡ್ ಬಂತು, ನೀವು ಅವಾಗ ಹೇಳಿದಾಗೆ ಮುಖ್ಯಮಂತ್ರಿಯಿಂದಾಗಿ. ಸೊ ಇದಕ್ಕೆ ಪರಿಹಾರ ಏನು? ಜನರ ಎದುರು ಮುಖ ತೋರಿಸಲಿಕ್ಕಿಲ್ಲ, ಲಾಕ್ಡೌನ್ ಅಥವಾ ಕರ್ಫ್ಯೂ ಅಂತ ಹೇಳ್ತಾ ಇದ್ದಾರೆ. ಸೊ ಎಸ್ ಪೆರ್ಲಾ ಅವರೇ, ನಾವು ಯಾಕೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಬಳಸಿಕೊಳ್ಳಿಲ್ಲ ಇಂಥ ಒಂದು ಸಂದಿಗ್ಧ ಕಾಲದಲ್ಲಿ? ಲಾಸ್ಟ್ 10 years ಇಂದ ಈ ರಾಜಕೀಯ ಪಕ್ಷ ಇದೆ, ರೂಲಿಂಗ್ ಪಾರ್ಟಿ, ಅವರು ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಯೂಸ್ ಮಾಡಿ ಅಧಿಕಾರಕ್ಕೆ ಬಂದರು. ಜನರನ್ನು ತಲುಪಿದ್ದು ಕೂಡ ಇವರ ಏನು ಪ್ರಚಾರ ಇರ್ಬೋದು, ಅಪಪ್ರಚಾರ ಇರ್ಬೋದು, ಎಲ್ಲವನ್ನು ಕೂಡ ಅವರು ಇದರ ಮೂಲಕವೇ ಮಾಡಿ. ಇಟ್ ಮೀನ್ಸ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ, ಸಾಮಾಜಿಕ ಏನು ಜಾಲತಾಣ ವ್ಯವಸ್ಥೆ ಅಥವಾ ಯಾವುದೇ ಪ್ಲಾಟ್ಫಾರ್ಮ್ ಮೂಲಕ ಜನರನ್ನು ಇವತ್ತು ಕಡೆ ಜನರನ್ನು ಕೂಡ ರೀಚ್ ಆಗ್ಲಿಕ್ಕೆ ವ್ಯವಸ್ಥೆ ಇದೆ ಅಂತ ಹೇಳಿದಂಗೆ ಆಯ್ತು. ಆದ್ರೆ ವೆಸ್ಟ್ ಬೆಂಗಾಲ್ದವರಿಗೆ ಶೋ ಸ್ಟ್ರೆಂತ್ ತೋರಿಸಬೇಕಿತ್ತು, ನಾವು ಗೆಲ್ತೇವೆ ಅನ್ನೋದನ್ನು ಜನರಿಗೆ ತೋರಿಸಬೇಕು. ಅದಕ್ಕೆ ದೊಡ್ಡ ಇದೇನಂದ್ರೆ ಇವರು ಜನ ಸೇರಿಸು,
ದೊಡ್ಡ ಸಮಾವೇಶ ಮಾಡೋದು, ಜನ ಆಗ ಬಿಜೆಪಿಗೆ ಬೆಂಬಲ ಇದೆ, ಜನ ಸತ್ರು ತೊಂದರೆ ಇಲ್ಲ. ಸೊ ಆ ಕಾರಣಕ್ಕಾಗಿ ಇವರು ಬೃಹತ್ ಎಷ್ಟೊಂದು ಒಬ್ಬ ಪ್ರಧಾನಿ ನಮ್ಮ ದೇಶದಲ್ಲಿ ಈ ತರದ ಚುನಾವಣಾ ಪ್ರಚಾರ ಈವರೆಗೆ ಮಾಡಿಲ್ಲ. ಸೊ ಈ ಒಂದು ವಿಧಾನಸಭಾ ಚುನಾವಣೆಗೆ, ಲೋಕಸಭೆ ಚುನಾವಣೆ ಕೂಡ ಅಲ್ಲ, ಅದು ಕೂಡ ಕುಂಭಮೇಳ ನಡೀತದೆ, ಲಕ್ಷಾಂತರ ಜನ ಬರ್ತಾರೆ, ಮಹಾ ಕುಂಭಮೇಳ ಮುಗಿಯೋತ್ತಿಗೆ ಆಲ್ಮೋಸ್ಟ್ ಒಂದು 1.5-2 ಕೋಟಿ ಜನ ಬಂದು ಹೋಗಿರ್ತಿದ್ರು. ಕನಿಷ್ಠ ಒಂದೊಂದು ದಿವಸ 1-3 ಲಕ್ಷ ಜನ ಬರ್ತಾರೆ. ಸೊ ಅದನ್ನು ಏನು 4-5 ದಿವಸ ಅದನ್ನು ನಾವು ಸ್ಟಾಪೇ ಮಾಡಲಿಲ್ಲ. ಕೊನೆಗೆ ಸ್ಟಾಪ್ ಮಾಡ್ಲಿಕ್ಕೆ ಆದೇಶ ಕೊಟ್ಟ ನಂತರ ಕೂಡ ನನ್ನ ಮನವಿಯಿಂದಾಗಿ ಕುಂಭಮೇಳಕ್ಕೆ ಬಂದಂತವರಲ್ಲಿ ಹಿಂದಕ್ಕೆ ಹೋದ್ರು ಅಂತ ಹೇಳಿಕೊಳ್ತಾರೆ. ಅದೇ ಮರು ದಿವಸ ಚುನಾವಣಾ ರ್ಯಾಲಿಯಲ್ಲಿ ಭಾಗವಹಿಸ್ತಾರೆ. ವಕೀಲ್ರೆ, ಈಗ ಸುಪ್ರೀಂ ಕೋರ್ಟ್ ಈಗ ಏನು ಬೋಬ್ಡೆ ಅವರ ಮುಖ್ಯ ನ್ಯಾಯಾಧೀಶರು ಮೊನ್ನೆ ನಿವೃತ್ತರಾದ್ರು. ಇವತ್ತು ನಿವೃತ್ತರಾಗ್ತಾ ಇದ್ದಾರೆ. ಗುಡ್ ನ್ಯೂಸ್. ಹೌದಾ? ಅದು ನೀವು ಹೇಳ್ಬೇಕು. ನಿವೃತ್ತರಾಗ್ತಾ ಇದ್ದಾರೆ. ಅವರು ಗುರುವಾರ ಹೇಳಿರುವಂತದ್ದು ಏನೋ ಆರೋಗ್ಯ ತುರ್ತು ಏನು ಪರಿಸ್ಥಿತಿ ಇದರ ಬಗ್ಗೆ ನೀವು ನೋಡಿ, ಅವ್ರು ಹೇಳುವಂತ ಮಾತು, COVID-19 ಪಿಡುಗಿನಿಂದ ದೇಶದಲ್ಲಿ ಆಘಾತಕಾರಿ ಸ್ಥಿತಿ ಇದೆ ಅಂತ ಹೇಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್. ಇದು ಬೇರೆ ಯಾರು ಜನರು ಅಥವಾ ರಾಜಕಾರಣಿಗಳು ಹೇಳಿದ್ದಲ್ಲ, ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು. ಸೊ ರಾಷ್ಟ್ರೀಯ ತುರ್ತು ಸ್ಥಿತಿಯಂತೆ ಕಾಣಿಸ್ತಾ ಉಂಟು, ರಾಷ್ಟ್ರೀಯ ನ್ಯಾಷನಲ್ ಎಮರ್ಜೆನ್ಸಿ ತರ ಕಾಣಿಸ್ತಾ ಉಂಟು ದೇಶದ ಪರಿಸ್ಥಿತಿ ಒಂದು. ಆಮೇಲೆ ಆಮ್ಲಜನಕ ಮತ್ತೆ ಅಗತ್ಯ ಔಷಧಗಳು ಮತ್ತು ಲಸಿಕೆ ಪೂರೈಕೆಗೆ ಕೇಂದ್ರವು ರಾಷ್ಟ್ರೀಯ ಯೋಜನೆಯೊಂದನ್ನು ರೂಪಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಸಲಹೆ ಮಾಡ್ತಾ ಉಂಟು. ಅಂದರೆ ಈಗ ಪ್ರಶ್ನೆ, 1 ವರ್ಷದ ನಂತರ ಕೂಡ ಯಾವುದೋ ಕೋರ್ಟ್ ಬಂದು ಸಲಹೆ ಕೊಡುವ ತನಕ ನಾವು ಸುಮ್ಮನಿರಬೇಕಾ? ಅಲ್ಲ, ಇಲ್ಲಿ ಏನಾಗತ್ತಂದ್ರೆ ನಮ್ಮ ಭಾರತದ ವೈದ್ಯಕೀಯ ವ್ಯವಸ್ಥೆ ಏನಿದೆ ಅದರ ಇತಿಹಾಸ ಆರಂಭ ಆದದ್ದೇ 1945 ನಂತರ. ಈ ಕೇಂದ್ರಗಳು, ಆರೋಗ್ಯ ಕೇಂದ್ರಗಳು, ಅದು ಕೂಡ ಆಗಿನ ಕಾಂಗ್ರೆಸ್ ಸಂಸ್ಥೆ ಏನಿದೆ ಪಕ್ಷ, ಆ ಕಾಂಗ್ರೆಸ್ ಪಕ್ಷ ಒಂದು ಸಪ್ರೇಟ್ ನ್ಯಾಷನಲ್ ಹೆಲ್ತ್ ಸ್ಕೀಮ್ ಅಂತ ಮಾಡಿದ್ರು. ಅದರಲ್ಲಿ ಯಾರೋ ಒಬ್ಬರು ಅಧ್ಯಕ್ಷರಿದ್ರು. ಆ ಸಂದರ್ಭದಲ್ಲಿ ಜವಾಹರ್ಲಾಲ್ ನೇತೃತ್ವದಲ್ಲಿ ಮಾಡಿದ್ರು. ಹಾಗಾಗಿ ಈ ಎಲ್ಲ ಸರ್ವೆಗಳನ್ನು ಮಾಡಿದ ಮೇಲೆ ಜವಾಹರ್ಲಾಲ್ ನೆಹರು ಅವರು ಏನು ಪ್ರಧಾನಮಂತ್ರಿ ಆದಾಗ ಪ್ರಥಮತವಾಗಿ ಮಾಡಿದ್ದೇನೆಂದರೆ ಎಲ್ಲ ಹಳ್ಳಿಗಳಿಗೆ ಆರೋಗ್ಯ ಕೇಂದ್ರಗಳನ್ನು ಯೋಜನೆ ಮಾಡಿದ್ದು. ಅದರಲ್ಲಿ ಏನು ಹೇಳಿದಂದರೆ 1,000 ಜನರ ವ್ಯಾಪ್ತಿಯುಳ್ಳ 1,000 ಜನರಿರುವಂಥ ಪ್ರದೇಶ ಏನಿದೆ, ಆ ಪ್ರತಿ ಪ್ರದೇಶಕ್ಕೆ ಒಂದು ಆರೋಗ್ಯ ಕೇಂದ್ರಗಳು ಬೇಕು. ಪ್ರಾಥಮಿಕ, ಆನಂತರ ಸೆಕೆಂಡರಿ ಹೆಲ್ತ್ ಸೆಂಟರ್, ಆನಂತರ ಡಿಸ್ಟ್ರಿಕ್ಟ್ ಹೆಲ್ತ್ ಇದು ಹಾಸ್ಪಿಟಲ್. ಅಂದರೆ ಈ ರೀತಿಯ ಒಂದು ಯೋಜನಾಬದ್ಧವಾದ ಬಂದಂಥ ನಮ್ಮ ವ್ಯವಸ್ಥೆ ಏನಿದೆ, ಆ ಕಾಲದಲ್ಲಿದ್ದಂತಹ ನಾಯಕರುಗಳು ಯಾರಿದ್ದಾರೆ, ಅದು ಯಾವುದೇ ಪಕ್ಷ ಆಗಿರಲಿ, ಆ ಯೋಚನೆಗಳು ಈಗಿನವರಿಗೆ ಇಲ್ಲ ಅನ್ನೋ ತೋರಿಸ್ತದೆ. ಯಾವತ್ತೂ ಕೂಡ ಕೋರ್ಟುಗಳು ಈ ಸರ್ಕಾರದ ಪಾಲಿಸಿಗಳಿಗೆ ಇಂಟರ್ಫಿಯರ್ ಆಗುವುದಿಲ್ಲ, ಮೂಗು ತೂರಿಸಲೇಬಾರದು, ಇಂಟರ್ಫಿಯರ್ ಆಗುವುದಿಲ್ಲ ಅನ್ನೋದು ಸರ್ಕಾರದ ಅಬ್ಸರ್ವೇಷನ್. ಸುಪ್ರೀಂ ಕೋರ್ಟಿನ ಅಬ್ಸರ್ವೇಷನ್ ಅಂದ್ರೆ ಪಾಲಿಸಿ ಪ್ಯಾರಾಲಿಸಿಸ್ ಆಗಿದೆ. ಹಾಗಾಗಿ ಏನಾಗುತ್ತಂದ್ರೆ ಈ ಒಂದು ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗಬೇಕಾದ್ರೆ ಒಬ್ಬ ವ್ಯಕ್ತಿಯ ಆರೋಗ್ಯ ಕೂಡ ಸಂವಿಧಾನದ ಅಡಿಯಲ್ಲಿ ಹಕ್ಕೇ ಆಗಿರುತ್ತೆ, ಮೂಲಭೂತ ಹಕ್ಕು, ಆತನ ಸಾಂವಿಧಾನಿಕ ಹಕ್ಕು. ಸಾಂವಿಧಾನಿಕ ಹಕ್ಕಿಗೆ ಯಾವಾಗ ತೊಡಕು ಬಂತೋ ಸುಪ್ರೀಂ ಕೋರ್ಟ್, ಯಾಕೆ ಸಾಂವಿಧಾನಿಕ ಅಂದರೆ, ಈಗ ಪೆಲ್ಲರ್ ಅವರು ಹೇಳಿದರು, ಇಲ್ಲಿ ನಮ್ಮ ವೆನ್ಲಾಕಲ್ಲಿ ಇದು ಇದೆ ಯಾವುದು ಆಕ್ಸಿಜನ್ ಕೇಂದ್ರ, ಇದನ್ನು ಮಾಡಿದವರು ಯಾರು? ಈ ಸರ್ಕಾರ ಅಲ್ಲ. ಈ ವೆನ್ಲಾಕ್ ಹಾಸ್ಪಿಟಲ್ ಆಗಲಿ ಅಥವಾ ಇತರ ಆಗಲಿ ಮಾಡಿದವರು ಯಾರು? ಇದನ್ನು ನಾವು ಆಲೋಚನೆ ಮಾಡಬೇಕು. ಅಂದರೆ ಯೋಚನೆಗಳು ಇದ್ದಂಥ ನಾಯಕರುಗಳ ಆಯ್ಕೆ ಮಾಡದೇ ಇರುವಂಥದ್ದು ನಾವು ಇವತ್ತು ಅನುಭವಿಸುವಂಥದ್ದು. ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗಲಿಕ್ಕೆ, ಯಾಕಂದರೆ ರಾಷ್ಟ್ರೀಯ ಅಂತ ಹೇಳಿದ್ದಾರೆ, ವ್ಯವಸ್ಥೆಗಳೇನು ಅಂದರೆ ಏನಾಗುತ್ತೆ, ಇಲ್ಲಿ ಕರ್ನಾಟಕದಲ್ಲಿ ಬೇರೆ ಸರ್ಕಾರ ಇದ್ದರೆ ತಾರತಮ್ಯ, ಅಥವಾ ವೆಸ್ಟ್ ಬೆಂಗಾಲ್ಗೆ ಅಂದರೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡಬಾರ್ದು, ಈಕ್ವಲಿ ಆಗಿ ಈ ಸಮಸ್ಯೆಯನ್ನು ಇದು ಮಾಡಿ. ಇವತ್ತು ಕೇಜ್ರಿವಾಲ್ ಇದ್ದು ಒಂದು ಫೇಸ್ಬುಕ್ಕಲ್ಲಿ ಕೂಡ ಬರ್ತಾಯಿತ್ತು, ನಮಗೆ ಆಕ್ಸಿಜನ್ ಕೊರತೆ ಇದೆ, ಬೇರೆ ರಾಜ್ಯ ಸರ್ಕಾರಗಳು ಇಲ್ಲಿ ಬರುವಂತ ತಡೀತಾ ಇದೆ, ದಯವಿಟ್ಟು ಅದನ್ನು ನಿಭಾಯಿಸಿ, ದಯವಿಟ್ಟು ಆ ಸಮಸ್ಯೆಯನ್ನು ಈ ಸಮಸ್ಯೆಗೆ ಪರಿಹಾರ ಕೊಡಿ ಅಂತ ಒಬ್ಬ ಮುಖ್ಯಮಂತ್ರಿ ಮನವಿ ಮಾಡುವಷ್ಟು ಒಂದು ಪರಿಸ್ಥಿತಿಯನ್ನು ನಾವು ತಂದುಕೊಂಡಿದ್ದೇವೆ. ಅಂದರೆ ಸರ್ಕಾರ ಯಾವ ರೀತಿ ನೋಡ್ತಾ ಇದೆ,
ಜನರ ಆರೋಗ್ಯದ ಬಗ್ಗೆ ಗಮನ ಕೊಟ್ಟಿಲ್ಲ ಅನ್ನೋದು ಕೂಡ ಇಲ್ಲಿ ಗೊತ್ತಾಗತ್ತೆ. ವ್ಯವಸ್ಥೆ ಆಗಿಲ್ಲ ಅನ್ನೋದು ನಾವು ಪೇಪರ್ನಲ್ಲಿ ಹೇಳ್ಬೋದು ಅಥವಾ ಫೇಸ್ಬುಕ್ಕಲ್ಲಿ ಹೇಳ್ಬೋದು ಇಲ್ಲಿ ವ್ಯವಸ್ಥೆ ಇದೆ ಅನ್ನೋದು. ಎಷ್ಟು ಮಂದಿಗೆ ತಲುಪಿದೆ ಅನ್ನೋದರಲ್ಲಿ ನಾವು ಸರ್ಕಾರವನ್ನು ತೀರ್ಮಾನ ಮಾಡಬೇಕಾಗಿದೆ. ಎಸ್ 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 ನೋಡ ಒಟ್ಟು ಈಗ ನಿನ್ನೆ ಬೆಳವಣಿಗೆಯ ಬಗ್ಗೆ ಇವತ್ತಿನ ಬೆಳವಣಿಗೆಗಳ ಬಗ್ಗೆ ಮಾಜಿ ಸಚಿವರಾಗಿರುವಂಥ UT ಖಾದರ್ ಅವರು ಇವತ್ತು ಮಾತಾಡಿದ್ದಾರೆ. ಏನು ಅವರು ಅಬ್ಸರ್ವೇಷನ್ ಮಾಡಿದ್ದಾರೆ, ಏನು ಮಾತಾಡಿದ್ದಾರೆ ಅಂತ ನೋಡೋಣ. ಜನರಿಗೆ ಆತ್ಮವಿಶ್ವಾಸ ಧೈರ್ಯ ಕೊಡದ ಕೆಲಸ ಸರ್ಕಾರ ಇವತ್ತು ಮಾಡಬೇಕು. ಅದು ಪ್ರಥಮ ಕೆಲಸ ಸರ್ಕಾರ. ನಾನು ಕೂಡ ಹೇಳುದಿಷ್ಟೇ, ಯಾರು ಕೂಡ ಇದಕ್ಕೆ ಗಡಿಬಿಡಿ ಟೆನ್ಷನ್ ಮಾಡ್ಬೇಕಂತ ಇಲ್ಲ. ಟೆನ್ಷನ್ ಇಂದ ನಿಮ್ಮ ಯಾವುದೇ ರೋಗ ಕೂಡ ದೂರ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಕೊರೋನಾ ಕೂಡ ದೂರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಆದಷ್ಟು ಅದರಿಂದ ಪಾರಾಗಲು ಏನೆಲ್ಲ ಆಗಬೇಕು ಈಗಾಗಲೇ ನಮ್ಮ ವೈದ್ಯರು ಹೇಳಿದ್ದಾರೆ. ಆ ಪ್ರೋಟೋಕಾಲ್ ಅನ್ನು ಮೇಂಟೈನ್ ಮಾಡಿಕೊಂಡು ಹೋಗಬೇಕು. ಅದು ಪ್ರಮುಖವಾದ ಕೆಲಸ ಇವತ್ತು ಜನರಿಂದ ಇವತ್ತು ಆಗ್ಬೇಕಾಗ್ತದೆ. ಜನರು ಇವತ್ತು ಧೈರ್ಯದಿಂದ ಇದನ್ನು ಎದುರಿಸಬೇಕು, ಭಯದ ವಾತಾವರಣ ಇರಬಾರದು. ಸರ್ಕಾರ ಕೂಡ ಜನರಿಗೆ ಧೈರ್ಯ ಕೊಡುವಂತ ಕೆಲಸ ಇವತ್ತು ಪ್ರಥಮ ಹಂತದಲ್ಲಿ ಮಾಡಬೇಕು. ಜನರನ್ನು ಭಯಪಡಿಸುವುದೇ ಸರ್ಕಾರದ ಕೆಲಸ ಅಲ್ಲ. ಜನರಿಗೆ ಕಷ್ಟಗೊಳಪಟ್ಟಾಗ ಅವರಿಗೆ ಧೈರ್ಯ ಕೊಟ್ಟು ಅದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡುವುದೇ ಸರ್ಕಾರದ ಇವತ್ತು ಜವಾಬ್ದಾರಿ. ಇವತ್ತು ಲಾಕ್ಡೌನ್ ಆಗಿದೆ 5ರಲ್ಲಿ. ನನಗೆ ಲಾಕ್ಡೌನ್ ಕೊರೋನಾಕ್ಕೆ ಮದ್ದಲ್ಲ. ಎಸ್ 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 ಇದು ಮಾಜಿ ಸಚಿವರಾಗಿರುವಂಥ ಮತ್ತು MLA ಆಗಿರುವಂಥ UT ಖಾದರ್ ಅವರು ಆರೋಗ್ಯ ಸಚಿವರಾಗಿದ್ದವರು. ಹಾಗಾಗಿ ಅವರ ಮಾತಿಗೆ ಒಂದು ವೇಟೇಜ್ ಇದೆ, ಬೆಲೆ ಇರುತ್ತೆ. ಅವ್ರು ಹೇಳುವಂಥದ್ದು ಲಾಕ್ಡೌನ್ ಪರಿಹಾರ ಅಲ್ಲ, ಪರಿಹಾರೋಪಾಯ ಮಾರ್ಗಗಳು ಯಾವುದು ಅದನ್ನು ಎಲ್ಲರನ್ನು ವಿಶ್ವಾಸ ತಗೊಂಡು ಮಾಡಬೇಕು ಸರ್ಕಾರದ ಜವಾಬ್ದಾರಿ. ಮತ್ತು ಇನ್ನೊಂದು ವಿಚಾರ ಹೇಳಿದ್ರು, ಜನರಿಗೆ ಸಮಸ್ಯೆ ಅನ್ನೋದು. ಜನ ಏನಾಗುತ್ತೆ ಅಂದರೆ, ನಿನ್ನೆ ಒಂದು ವಾತಾವರಣ ನೋಡಿದರೆ ಪೊಲೀಸರು ಈ ರೀತಿ ಹೊಡೆತ ಕೊಡುವಂಥದ್ದು, ಹೊರಗೆ ಬರಲಿಕ್ಕಿಲ್ಲ ಅಂದರೆ ಒಬ್ಬ ವ್ಯಕ್ತಿ ಮನೆಗೆ ಸಂಪಾದನೆ ಇಲ್ಲದೆ ಹೋದರೆ ಮನೆಯ ಪರಿಸ್ಥಿತಿ ಏನಾಗುತ್ತೆ? ಆತ ಊಟ ಮಾಡೋದೆಲ್ಲಿಂದ? ಅಥವಾ ಮನೆಗೆ ಬೇಕಾದಂಥ ಕನಿಷ್ಠ ಮೂಲಭೂತ ಇವರು ಅಗತ್ಯ ವಸ್ತುಗಳಂತ ಹೇಳ್ತಾರೆ, ಅಗತ್ಯ ವಸ್ತುಗಳನ್ನು ತರಬೇಕಾದ್ರೆ ಆತನಲ್ಲಿ ಹಣಕಾಸು ವ್ಯವಸ್ಥೆ ಬೇಕಾಗುತ್ತೆ. ಈ ಬಗ್ಗೆ ಚಿಂತೆಗಳನ್ನು ಮಾಡದಂಥ ಒಂದು ವ್ಯವಸ್ಥೆ ನಮ್ಮ IAS ಆಫೀಸರ್ಸ್ಗಳು ಏನು ಮಾಡ್ತಾ ಇದ್ದಾರೆ? ನಾವು ಸರ್ಕಾರ ಅಂತ ಹೇಳ್ತೇವೆ. ಯಾರು ಈ ಸರ್ಕಾರದಲ್ಲಿ ಇರುವಂಥ ಅಧಿಕಾರಿಗಳು ಯಾಕೆ ಇವರಿಗೆ IAS ಆಫೀಸರ್ಗಳಿಲ್ವ? ಅವರೊಂದಷ್ಟು ಕಡೆ ವರ್ಗಾವಣೆ ಮಾಡಿಕೊಂಡು ಅನುಭವ ಪಡ್ಕೊಂಡವರು ಅಂಥ ಒಂದು ಸೆಕ್ರೆಟರಿ ಇರುವ ಅವರ ಬುದ್ಧಿಗೆ ಏನಾಗಿದೆ? ಇಲ್ಲಿ ಸಾಮಾನ್ಯ ಮನುಷ್ಯನ ನೋವುಗಳನ್ನು ತಿಳ್ಕೊಂಡು ಬರಬೇಕಾದಂಥ IAS ಆಫೀಸರ್ಗಳು ಅವರು ಈ ಸರ್ಕಾರವನ್ನು ದಾರಿ ತಪ್ಪಿಸ್ತಿದ್ದಾರೋ ಅಥವಾ ಜನರಿಂದ ಯಾವುದೊಂದು ಮರಳು ಮಾಡಿಕೊಂಡು ಹೋದಂಥ ಯಾರು ಇವರಿದ್ದಾರಲ್ಲ ನಾಯಕರು, ಗೆದ್ದವರು ಇಲ್ಲಿ ನಮ್ಮನ್ನು ಮರಳು ಮಾಡ್ತಾ ಇದ್ದಾರೆ, ಯಾರು ದಾರಿ ತಪ್ಪಿಸಿದ್ದಾರೆ ಅನ್ನೋದು ಪರೀಕ್ಷೆ ಮಾಡಬೇಕಾಗತ್ತೆ. ಕನಿಷ್ಠ ಸಲಹೆಗಾರರಾದರೂ ಇರಬೇಕು, ಸಲಹೆಗಾರರನ್ನು ಕೇಳುವಂಥ ಕಿವಿ ಇರಬೇಕು. ಇವೆರಡೂ ಇಲ್ಲ ಅಂದರೆ ನಮ್ಮ ಪರಿಸ್ಥಿತಿ, ನಮ್ಮ ಏನು ಪಾಡೇನು? ಇವರು ಆದೇಶ ಮಾಡಿ ಮನೆಯಲ್ಲಿ ಕೂತ್ಕೊಳ್ಬೋದು, ನಾವು ಮನೆಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ಬೋದು. ಯಾರು ನಮಗೆ ಅಗತ್ಯ ವಸ್ತುಗಳನ್ನು ತಂದು ಕೊಡ್ತಾರೆ, ಅಗತ್ಯ ವಸ್ತುಗಳಿಗೆ ಖರೀದಿ ಮಾಡಲಿಕ್ಕೆ ಆರ್ಥಿಕ ಸಾಮರ್ಥ್ಯ ಎಲ್ಲಿದೆ? ನಾವು ಕಳೆದ ಲಾಕ್ಡೌನ್ನ ನಂತರದ ಆರ್ಥಿಕ ಪರಿಸ್ಥಿತಿಯನ್ನೇ ನೋಡೋದಾದರೆ ದೇಶದ್ದು ಅಥವಾ ಸಾಮಾನ್ಯ ಜನರದ್ದು ಕೂಡ ಕಟ್ಟಕಡೆಯ ನಾಗರಿಕನ, ಕೇವಲ ಕೂಲಿ ಕಾರ್ಮಿಕರಂತಲ್ಲ, ಸಣ್ಣ ವ್ಯಾಪಾರಿ ಇರ್ಬೋದು, ಹೋಟೆಲ್ ವ್ಯಾಪಾರಿಗಳು ಎಷ್ಟು ಮಂದಿ ಕಾರ್ಮಿಕರು ಬರ್ತಾರೆ, ಎಷ್ಟು ಮಂದಿ ಸುಸೈಡ್ ಮಾಡ್ಕೊಂಡ್ರು, ಎಷ್ಟು ಮಂದಿ ಫ್ಯಾಕ್ಟ್ರಿ ಕ್ಲೋಸ್ ಮಾಡಿದ್ರು. ಆ ಫ್ಯಾಕ್ಟ್ರಿ ಕ್ಲೋಸ್ ಮಾಡುವಾಗ ಎಷ್ಟು ಮಂದಿ ಉದ್ಯೋಗದಲ್ಲಿದ್ದವರು ಬೀದಿ ಪಾಲರಾದ್ರು. ಇವ್ರು ಯಾರಾದ್ರೂ ರಾಜಕಾರಣಿಗಳು ಬೀದಿ ಪಾಲಾಗಿದ್ದಾರಾ ಈ ಲಾಕ್ಡೌನ್ ಇಂದ? ಅವರಿಗೆ ಲಾಭ ಆಗಿದೆ. ರಾಜಕಾರಣಿಗೆ, ಈ ರೂಲಿಂಗ್ ಪಾರ್ಟಿಯಲ್ಲಿದ್ದಂತಹ ಅಧಿಕಾರದಲ್ಲಿದ್ದಂತಹ ರಾಜಕೀಯದವರಿಗೆ ಈ ಲಾಕ್ಡೌನ್ ಅಲ್ಲಿ ತುಂಬಾ ಲಾಭ ಆಗ್ತದೆ. ನೀವು ಹೇಳುವಂತದ್ದು ಪೆರ್ಲಾ ಅವರೇ, ಈ ಒಂದು ಲಾಕ್ಡೌನ್ ನಿಂದ ರಾಜಕಾರಣಿಗಳಿಗೆ ಪ್ರಯೋಜನ ಆಗಿದೆ ಅಂತ. ಏನದು ಹೇಗೆ ನೋಡಿ, ಎಲ್ಲರಿಗೂ ನಷ್ಟ ಕಷ್ಟ ಅಂತ ಎಲ್ಲರೂ ಹೇಳಿಕೊಂಡು ಬರ್ತಾ ಇದಾರಪ್ಪ. ಲಾಸ್ಟ್ ಇಯರ್ ಮೆಡಿಕಲ್ ಎಮರ್ಜೆನ್ಸಿ ಆದಾಗ ಸಾಕಷ್ಟು ಇವರ ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಇರುವಾಗ ಇವರು ತುರ್ತಿಗಾಗಿ
ಖರೀದಿ ಮಾಡಿದ್ದಾರೆ. ಖರೀದಿ ಮಾಡಿದಾಗ ಯಾವುದೇ ರೀತಿಯ ಅದಕ್ಕೆ ಪ್ರೊಸೀಜರ್ಸ್ ಇರಲಿಲ್ಲ, ಹೌದು, ಎಮರ್ಜೆನ್ಸಿ ಅಂತ ಅದರಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ. ಆಮೇಲೆ ಜನರಿಗೆ ಪಡಿತರ ವಿತರಣೆ ಮಾಡಬೇಕಿದೆ. ತುಂಬಾ ಜನ ಯಾರು ದಾನ ಮಾಡ್ಬೇಕಂತ ಇದ್ದವರು ಅಕ್ಕಿ ವಿತರಣೆ ಮಾಡ್ಲಿಕ್ಕೆ ಮುಂದಾದಾಗ ಅದನ್ನು ಈ ರಾಜಕೀಯದವರು ವಿತರಣೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ನಾವೇ ವಿತರಣೆ ಮಾಡ್ತೇವೆ ಅಂತ ಮೋದಿಯ ಫೋಟೋ ಹಾಕಿ ಕೊಡುವಂತದ್ದು. ಅದು ಫೋಟೋ ಹಾಕ್ಲಿ, ಅವರ ವಿಡಿಯೋ ಹಾಕಿ ಕೊಡ್ಲಿ, ಸಮಸ್ಯೆ ಅಲ್ಲ. 25 ರೂಪಾಯಿ ಅಕ್ಕಿಗೆ 45 ರೂಪಾಯಿ ಬಿಲ್ ಹಾಕಿದ್ದಾರೆ ಪ್ರತಿ ಕಿಲೋಕ್ಕೆ. ಹೈಯೆಸ್ಟ್ ಇದು ಅವ್ಯವಹಾರ ಆಗಿದೆ. ಆದ್ರೆ ನಮ್ಮ ಪ್ರತಿಪಕ್ಷದವರು ಇದು ಗೊತ್ತಿದ್ದು ಎಲ್ಲ ವಿವರ ಮಾಹಿತಿ ಇದ್ದು ಕೂಡ ಇದರ ಬಗ್ಗೆ ಮಾತಾಡೋದಿಲ್ಲ. ಈ ತರಹದ ಅವ್ಯವಹಾರ ಸಾಕಷ್ಟು ಆಗಿದೆ. ಮತ್ತೆ ನೀವು ಎಲ್ಲ ಜನರನ್ನು ಮನೆಯಲ್ಲಿ ಇರಿಸಿ ನೀವು ಸರ್ಕಾರಿ ಕಚೇರಿಯಲ್ಲಿ ಏನೇನ ಮಾಡಿದ್ರಿ ಅಂತ ಯಾರಿಗೂ ಗೊತ್ತಾಗುದಿಲ್ಲ. ಹೌದು ಹೌದು, ಯಾವ ಸುಗ್ರೀವಾಜ್ಞೆಗಳನ್ನು ಕೂಡ ನೀವು ಮಾಡಬಹುದು. ಸುಗ್ರೀವಾಜ್ಞೆಗಳ ಮೂಲಕವೇ ಏನು ಕಳೆದ ಬಾರಿ ರೈತ ಅಥವಾ ಕೃಷಿ ಮಸೂದೆಯನ್ನು ಜಾರಿಗೆ ಮಾಡಿದ್ದು. ಇನ್ನು ನೋಡಿ, ನೀವು ಇದೊಂದು ತರ ಸರ್ವಾಧಿಕಾರವನ್ನು ಹೇಗೆ ಜನರನ್ನು ಸ್ವಲ್ಪವಾಗಿ ಒಂದು ಸರ್ವಾಧಿಕಾರಿ ಒಂದು ವ್ಯವಸ್ಥೆಯನ್ನು ಹೇಗೆ ತರಬಹುದು ಅಂದ್ರೆ ಸ್ವಲ್ಪವೇ ಜನರನ್ನು ಅದುಮಿ ಅವರನ್ನು ಅಲ್ಲಿ ಅಭ್ಯಾಸ ಮಾಡೋದು. ನೀವು ಮನೆಯಿಂದ ಹೋಗಬಾರದು, ನೀವು 6 ಗಂಟೆ ಮಾತ್ರ ಬರಬೇಕು. ಕಳೆದ ಬಾರಿ ನೀವು ಹೇಳ್ತೀರಿ ಇದು ಏನು ಈ ಒಂದು ಲಾಕ್ ಡೌನ್ ನಿಂದಾಗಿ ರಾಜಕಾರಣಿಗಳಿಗೆ ಲಾಭ ಅಂತ ಹಿಂದೆ ಯಾರು ಈ ಸಾಯಿನಾಥ್ ಹೇಳಿದ ಮಾತಿತ್ತು, ದೇಶದ ಗುಡ್ ಡ್ರಾಟ್, ಒಂದು ಒಳ್ಳೆಯ ಬರ ಬಂದರೆ ಎವ್ರಿ ಒನ್ ಲವ್ಸ್ ಎ ಗುಡ್ ಡ್ರೌಟ್ ಅಂತ. ಒಂದು ಒಳ್ಳೆಯ ಬರ ಬಂದರೆ ರಾಜಕಾರಣಿಗಳಿಗೆ ಭಾರಿ ಖುಷಿ ಆಗುತ್ತೆ ಅಂತ. ಜನರಿಗೆ ಆಶ್ಚರ್ಯ ಆಗ್ಬೋದು, ಒಳ್ಳೆಯ ಬರ ಬಂದರೆ ಅದೇಗೆ ಪ್ರಯೋಜನ ಆಗೋದು, ಖುಷಿ ಆಗೋದು ಅಂತ. ಎಸ್, ಬರ ಬಂದಾಗ ಸ್ವಾಭಾವಿಕವಾಗಿ ಸರ್ಕಾರ ಅನುದಾನಗಳನ್ನು, ಪರಿಹಾರಗಳನ್ನು, ರಾಜಕೋಶ ಬಿಡುಗಡೆ ಆಗತ್ತೆ, ಇವರ ಕೋಶ ತುಂಬತ್ತೆ. ಇಷ್ಟೇ ಇರೋದು, ಜನರಿಗೆ ತಲುಪುವುದಿಲ್ಲ. ಏನಾಗುತ್ತೆ, ಒಂದು ಅಕೌಂಟೇಬಿಲಿಟಿ ಇರಲ್ಲ ಅಲ್ಲಿ. ಈ ರೀತಿಯ ವ್ಯವಸ್ಥೆಗಳು ಬಂದಾಗ, ಈಗ ಪೆರ್ಲಾರು ಹೇಳಿದಾಗೆ ಕಳೆದ ಬಾರಿ ಆದಂಥ ಏನು ಹಣ ಬಿಡುಗಡೆ ಆದದ್ದು ಎಲ್ಲಿ ಹೋಯಿತು, ಯಾರ ಕಿಸೆಗೆ ಹೋಯಿತು ಅನ್ನೋದು ಇಲ್ಲ. ಪರ್ಚೇಸ್ ಮಾಡಿದಾಗ ಬಿಲ್ ಇಟ್ಕೊಳ್ಳಲ್ಲ, ಯಾಕಂದ್ರೆ ಯಾರು ಕೇಳುವವರಿಲ್ಲ, ಜನ ಹೊರಗೆ ಬರಲ್ಲ, ಪ್ರಶ್ನೆ ಮಾಡುವವರಿಲ್ಲ. ಅವರೆಲ್ಲ ರಾಜಕಾರಣಿನೆಲ್ಲ ಕಿಸೆಗೆ ಹೋಗುವಂಥದ್ದು. ಅಲ್ಲೂ ಕೂಡ ಈಗಲೂ ಕೂಡ ಏನಾಗುತ್ತೆ ಅಂದರೆ, ಈ ಫೇಸ್ಬುಕ್ಗಳಲ್ಲಿ ಮಾಧ್ಯಮಗಳು ನೋಡುವಾಗ ಅಲ್ಲಿ ಹೆಣದ ಮುಂದೆ ಫೋಸ್ ಕೊಟ್ಟು ಫೋಟೋ ಹಾಕುವಂಥದ್ದು ಇಂಥದ್ದು ಈಗೆಲ್ಲ ಬರ್ತಾ ಇದೆ. ಇದೆಲ್ಲ ಅಗತ್ಯ ಇದೆಯಾ? ಇದು ಯಾವ ಕ್ರೌರ್ಯವನ್ನು ವ್ಯಕ್ತಪಡಿಸ್ತದೆ, ಮಾನವೀಯತೆಯನ್ನಲ್ಲ. ಇವರಿಗೆ ಮೆಡಿಕಲ್ ಎಕ್ವಿಪ್ಮೆಂಟ್ ಇಲ್ಲ, ಆಕ್ಸಿಜನ್ ಎಲ್ಲ ಇದ್ರೆ ಅಟ್ಲೀಸ್ಟ್ ಸ್ಮಶಾನ ಆದ್ರೂ ಮಾಡ್ಬೇಕಿತ್ತಲ್ಲ. ಈಗ ಕೊನೆಯದಾಗಿ ಅದನ್ನೇ ಮಾಡ್ತಾ ಇರೋದು, ಕಟ್ಟ ಕಡೆಗೆ ಈಗ ಸ್ಮಶಾನವನ್ನೇ ಮಾಡ್ತಾ ಇರೋದು. ನೀವು ನೋಡಿ, ಏನು ಇವತ್ತು ಬೆಂಗಳೂರಿನಲ್ಲಿ 4 ಎಕರೆಯಲ್ಲಿ ನಾವು ಸ್ಮಶಾನ ಮಾಡ್ತೇವೆ ಅಂತ. ಸೊ ಜನ ಸತ್ತೋಗ್ಲಿ ಅಂತ ಸ್ಮಶಾನವನ್ನೇ ಕಟ್ಟ ಕಡೆಗೆ ನೋಡಿ. ನಮ್ಮ ಆಡಳಿತ ವ್ಯವಸ್ಥೆ ಎಲ್ಲಿ ತನಕ ಬಂದು ನಿಂತಿತ್ತು. ನಾವು ಎಮರ್ಜೆನ್ಸಿ ಹಾಸ್ಪಿಟಲ್ ಮಾಡುವ ಅಂತ ಯಾರು ಹೊರಡ್ಲಿಲ್ಲ ಅಲ್ಲ, ಎಮರ್ಜೆನ್ಸಿ ತುರ್ತಾಗಿ ಒಂದು ಹಾಸ್ಪಿಟಲ್ ಮಾಡುವ ಅಂತ. ಕಳೆದ ಬಾರಿ ಈಗ ನನಗೆ ನೆನಪದು, ಕಳೆದ ಬಾರಿ ಈ ಕೋವಿಡ್ ಸಮಯದಲ್ಲಿ ಮುನೀರ್ ಕಾಟಿಪಳ್ಳ ಇಂಥ ನೇತೃತ್ವದಲ್ಲಿ ನಮಗೆ ಉತ್ತಮ ಸುಸಜ್ಜಿತ ಸರ್ಕಾರಿ ಮೆಡಿಕಲ್ ಹಾಸ್ಪಿಟಲ್ ಬೇಕು ಅಂತ ಪ್ರತಿಭಟನೆ ಮಾಡಿ, ಸರ್ಕಾರಿ ಮೆಡಿಕಲ್ ಕಾಲೇಜುಗಳು ಬರಲಿ. ಎಷ್ಟು ಮಂದಿ ನಾವು ಜನರನ್ನು ಕೂಡ ನಾವು ಕೇಳಬೇಕಾಗತ್ತೆ, ಯಾಕೆ ಸ್ಪಂದಿಸಲಿಲ್ಲ? ಕನಿಷ್ಠ ಜನರು ಸೇರಿದಾಗ ಕೂಡ ಆ ಧ್ವನಿಗೆ ಧ್ವನಿಯಾಗಿ ಯಾಕೆ ಸೇರಲಿಲ್ಲ? ಬೇಕು ಅನ್ನುವಂತ ಅಭಿಯಾನಕ್ಕೆ ನೀವು ಎಷ್ಟು ಜನ ಕೈ ಎತ್ತಿದ್ದೀರಿ ಅಂತ ಕೇಳೋದು. ಅಭಿಯಾನಕ್ಕೆ ಎಷ್ಟು ಮಂದಿ ಬಂದಿದ್ರೆ, ಎಷ್ಟು ಮಂದಿ ನಮ್ಮ ಜೊತೆ ಧ್ವನಿ ಸೇರಿಸಿದರೆ? ನಾವು ಒಂದು ವಿಚಾರವನ್ನ, ಹೌದು ಈ ರೀತಿ ಆಗ್ತಾ ಉಂಟು, ಜನರಿಗೆ ಆರೋಗ್ಯದ ಹಕ್ಕು, ಅದು ಸಾಂವಿಧಾನಿಕ ಹಕ್ಕು. ಈ ಸಾಂವಿಧಾನಿಕ ಹಕ್ಕನ್ನು ನಾವು ಸರ್ಕಾರದಲ್ಲಿ ಕೇಳುವಂತ ಇದ್ದಾಗ ನಮ್ಮ ವಿರುದ್ಧವಾಗಿ ಮಾತನಾಡುವಂತ, ಅಂದ್ರೆ ನಾವು ಯಾವಾಗಲೂ ಸರ್ಕಾರದಿಂದ ಡಿಮಾಂಡ್ ಮಾಡಬೇಕು. ಪರಿಸ್ಥಿತಿ ಯಾವ ರೀತಿ ನಿರ್ಮಾಣ ಆಗಿದೆ ಅಂದ್ರೆ ಜನರು ಇವತ್ತು ಅನುಭವಿಸ್ಲಿಕ್ಕೆ ಇದು ಕೂಡ ಜನರ ಮನಸ್ಸಿನಲ್ಲಿ ಇಷ್ಟರಿಗೂ ಕೂಡ ಸರ್ಕಾರವನ್ನು ನಾವು ಪ್ರಶ್ನಿಸಬೇಕಂತ ಬಂದಿಲ್ಲ. ಯಾರು ಪ್ರಶ್ನಿಸುತ್ತಾರೆ ಅವರನ್ನು ನಾವು ಪ್ರಶ್ನಿಸುವಂತ ರೀತಿ ಒಂದು ಇದಕ್ಕೆ ಪ್ರಶ್ನೆ ಮಾಡ್ತಾರೆ. ಅವರನ್ನು ನಕ್ಸಲರು, ಮತ್ತೆ ದೇಶದ್ರೋಹಿಗಳು, ಸರ್ಕಾರ ಯಾವುದು ತಪ್ಪು ಮಾಡ್ತಾ ಇರ್ತದೆ. ಈಗ ಕೃಷಿ ಕಾಯ್ದೆ ಬಗ್ಗೆನೆ ರೈತರು ಡೆಲ್ಲಿಯಲ್ಲಿ ಬಂದು ಪ್ರತಿಭಟನೆಗೆ ಕೂತಾಗ ಮೊದಲಿಗೆ ಏನ್ ಹೇಳಿದ್ರು? ನಕ್ಸಲರು, ಆಮೇಲೆ ಪಾಕಿಸ್ತಾನಿಗಳು, ಆಮೇಲೆ ಏನು ಖಾಲಿಸ್ತಾನದವರು, ಖಾಲಿಸ್ತಾನಿಗಳು,
ಪ್ರತ್ಯೇಕವಾದಿ. ಪ್ರತ್ಯೇಕವಾದಿಗಳಂತ. ಕೊನೆಗೊಂದು 10-15 ದಿವಸ ಆದ ನಂತರ ನೀವು ರೈತರೇ ಬನ್ನಿ ಮಾತುಕತೆಗೆ ಬನ್ನಿ ಅಂತ ಕರೆದ್ರು. ಏನು ಬಟ್ ಅದನ್ನು ಕೂಡ ಅಲ್ಲಿ ಒಂದು ಏನೋ ಸ್ಟ್ರಾಟಜಿಕಲ್ ಆಗಿ ಅದನ್ನು Medical ನೋಡಿ, ಮೆಡಿಕಲ್ ಈಗ ನಮ್ಮ ಇವರು ಇತ್ಯರ್ಥ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ವಕೀಲರು ಉಲ್ಲೇಖ ಮಾಡಿದಂತ ಮೆಡಿಕಲ್ ಕಾಲೇಜ್ ಮಂಗಳೂರಲ್ಲಿ ಬಾರಿ ಸುಲಭ ಮಾಡ್ಲಿಕ್ಕೆ, ಯಾಕಂದ್ರೆ ಆಲ್ರೆಡಿ ನಮ್ಮ ಹತ್ರ ಹಾಸ್ಪಿಟಲ್ ಇದೆ. ಸೆಟಪ್ ಬೇರೆ ಯಾವುದೇ ಡಿಸ್ಟ್ರಿಕ್ಟ್ ಅಲ್ಲಿ ನೀವು ಮೆಡಿಕಲ್ ಕಾಲೇಜ್ ಮಾಡುವಾಗ ಅವ್ರಿಗೆ ದೊಡ್ಡ ಸಮಸ್ಯೆ ಆಗ್ತದೆ, ಯಾಕಂದ್ರೆ ಅವರಿಗೆ ಜನರಲ್ ಹಾಸ್ಪಿಟಲ್ ಬೇಕು. ವೆಲ್ಲಾಕ್ ನಮ್ಮಲ್ಲಿ ಹಾಸ್ಪಿಟಲ್ ರೆಡಿ ಇದೆ. ವೆಲ್ಲಾಕ್ ಹಾಸ್ಪಿಟಲ್ ಪ್ರೈವೇಟ್ ಕೊಟ್ಟಿದ್ದಾರೆ, ಅದು ಕೊಡಬಾರ್ದು. ಪ್ರೈವೇಟ್ ಕೊಟ್ಟಿದ್ದಾರೆ, ತಪ್ಪಾಗತ್ತೆ, ಕಾನೂನು ಪ್ರಕಾರ ತಪ್ಪದು. ವೆಲ್ಲಾಕ್ ಹಾಸ್ಪಿಟಲ್ಗೆ ಇಷ್ಟು ಮಂದಿ ರಾಜಕಾರಣಿಗಳಿಗೆ ಇಷ್ಟೆಲ್ಲ ನಾವು ಹೇಳುವವರಿಗೆ ಯಾಕೆ ಈಗ ನಾವು ಇದ್ದದ್ದನ್ನು ಅನುಭವಿಸಿದ್ದೇವೆ, ಯಾವುದು ಹೊಸತು ಬಂದಿದೆ ಒಂದು ಪ್ರಶ್ನೆ ಹಾಕಲಿ. ಯಾವುದು ಹೊಸತು ಬಂದಿದೆ ಪ್ರಶ್ನೆ ಆಗಲಿ. ಎಸ್, ನಾವು ನಮ್ಮ ತಲಪಾಡಿ ಗೇಟಿನ ಆಚೆ ನಿಂತು ಈ ಪ್ರಶ್ನೆಯನ್ನು ಹಾಕಿದರೆ ಒಂದೆರಡು ಉತ್ತರಗಳಾದ್ರೂ ಸಿಗುತ್ತೆ. ಅವರಲ್ಲಿ ಇವತ್ತು ಕೇರಳದಲ್ಲಿ ಆಕ್ಸಿಜನ್ ಕೊರತೆ ಇಲ್ಲ. ಮತ್ತೆ ಅವರು ಗೋವಾಕ್ಕೆ ಸಪ್ಲೈ ಮಾಡಿದ್ದಾರೆ. ಗೋವಾದವರು ಕರ್ನಾಟಕದವ್ರ ಹತ್ರ ಕೇಳಲಿಲ್ಲ, ಕೇರಳದವ್ರ ಹತ್ರ ಆಕ್ಸಿಜನ್ ಡಿಮಾಂಡ್ ಮಾಡಿದ್ರು, ಕೊಟ್ಟಿದ್ದಾರೆ. ಅವರು ಹೊಸ ಪ್ಲಾಂಟ್ ಮಾಡಿದ್ರು ಕಳೆದ 1 ವರ್ಷದ ಅವಧಿಯಲ್ಲಿ. ಆಮೇಲೆ ಆಸ್ಪತ್ರೆಯನ್ನು ಮಾಡಿದ್ರು, ಮಾಡಿದಾರಲ್ಲ, ಕಾಸರಗೋಡಲ್ಲಿ ಆಸ್ಪತ್ರೆಯನ್ನು ಮಾಡಿದ್ರು. ಹಾಗಾಗಿ ಕಳೆದ ಬಾರಿಯ ಲಾಕ್ ಡೌನ್ ಅನೌನ್ಸ್ ಆದ ನಂತರ ಆಸ್ಪತ್ರೆಯನ್ನು ಕಟ್ಟಿದ್ರು. ನಾವು ಈಗ ನಮ್ಮಲ್ಲಿ ಏನು ಪ್ರಶ್ನೆ ನೋಡಿ ವಕೀಲರೇ, ಇನ್ನೊಂದು ಹೇಳ್ತೇನೆ, ಅವಾಗ ಹೇಳಿಲ್ಲ, ಸುಪ್ರೀಂ ಕೋರ್ಟ್ ಆಯ್ತು ಹೇಳಿತ್ತು, ಏನು ರಾಷ್ಟ್ರೀಯ ಒಂದು ಆತಂಕದ ಪರಿಸ್ಥಿತಿ, ಆಘಾತಕಾರಿ ಪರಿಸ್ಥಿತಿ ಇದೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ರೀತಿಯೆಲ್ಲ ಉಂಟು, ನೀವು ಏನು ಯೋಜನೆ ಮಾಡ್ತಾ ಇದ್ದೀರಿ ಅಂತ ಒಂದು ಹೇಳಿ ಅಂತ. ಅದೇ ಕರ್ನಾಟಕ ಹೈಕೋರ್ಟ್ ಕೂಡ ಹೇಳಿದೆ, ಔಷಧಿ ಅಂಗಡಿಗಳಲ್ಲಿ ಲಭ್ಯವಿರುವ ರೆಮ್ಡಿಸಿವಿರ್ ಪ್ರಮಾಣ, ಅಂದರೆ ಮೆಡಿಸಿನ್ನ ಪ್ರಮಾಣ ಮತ್ತು ಏನು ಸಂಪರ್ಕ ಸಂಖ್ಯೆಗಳನ್ನು ಪ್ರತಿನಿತ್ಯ ಪ್ರಕಟಿಸುವಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶನ ನೀಡಿದೆ. ಎಷ್ಟು ನಿಮ್ಮ ಏನು ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ ಇದೆ, ಸ್ಟಾಕ್ ಇದೆ, ಮತ್ತೆ ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದನ್ನು ನೀವು ಪ್ರತಿನಿತ್ಯ ಹೈಕೋರ್ಟ್ ಹೇಳುವಂತ ಪರಿಸ್ಥಿತಿ ಬಂದಿದೆ. ವಕೀಲರೇ ಹೇಳಿ ನೀವು. ಅಲ್ಲ, ಈ ವಿಚಾರಕ್ಕೆ ಹೈಕೋರ್ಟ್ ಬರಬೇಕಾ? ಇದು ಒಂದು ಆಡಳಿತ ನಡೆಸುವವರಂತ ಸಾಮಾನ್ಯವಾದಂಥ ಜ್ಞಾನ. ಇದು ನಾನು ನಿಷ್ಪಕ್ಷಪಾತವಾಗಿ ನಡೆಸಬೇಕನ್ನೋ, ಅಲ್ಲಿ ಪ್ರಮಾಣ ವಚನ ಏನಂತ ತಗೊಳ್ತಾರೆ, ಎಲ್ಲರನ್ನೂ ಕೂಡ ನಾನು ಸಮಾನ ದೃಷ್ಟಿಯಿಂದ ನಿಷ್ಪಕ್ಷಪಾತವಾಗಿ ಆಡಳಿತ ನಡೆಸ್ತೇನೆ ಅಂತ ಹೇಳ್ಕೊಂಡು ಪ್ರಮಾಣ ವಚನ ತಗೊಂಡವರು ಈ ರೀತಿ ಒಂದು ನ್ಯಾಯಾಂಗ ಕಾರ್ಯಾಂಗದ ಮೇಲೆ ಒಂದು ಒತ್ತಡ ಹೇರುವಂಥದ್ದು, ನಿರ್ದೇಶನ ಕೊಡುವಂಥ ಪರಿಸ್ಥಿತಿ ಬಂದರೆ ಅದರ ಅರ್ಥ ಏನಾಯಿತು? ಇಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತದೆ ಅನ್ನೋದು ಅರ್ಥ. ಯಾವಾಗ ಭ್ರಷ್ಟಾಚಾರ ತಾಂಡವಾಡ್ತದೋ ಅಂಥ ಸಂದರ್ಭದಲ್ಲಿ ನ್ಯಾಯಾಂಗ ಮೂಗು ತೋರಿಸ್ಬೇಕಾಗತ್ತೆ, ಅದನ್ನು ನಿಲ್ಲಿಸಲಿಕ್ಕೆ. ಭ್ರಷ್ಟಾಚಾರ ಮಾತ್ರವಲ್ಲ, ಇವರ ಅಡ್ಮಿನಿಸ್ಟ್ರೇಟಿವ್ ವೈಫಲ್ಯ ಇದೆ, ಸರ್ಕಾರದ ವೈಫಲ್ಯ, ಕಾರ್ಯಾಂಗದ ವೈಫಲ್ಯ, ಶಾಸಕಾಂಗದ ವೈಫಲ್ಯ ಇದೆ. ಬರೇ ಭ್ರಷ್ಟಾಚಾರ ಮಾತ್ರ ಅಲ್ಲ, ಯಾಕಂದ್ರೆ ಇವರಿಗೆ ಇನ್ಕಾಂಪಿಟೆಂಟ್, ಇವರಿಗೆ ಅಧಿಕಾರ ಮಾಡ್ಲಿಕ್ಕೆ ಗೊತ್ತಿಲ್ಲ, ಇವರ ಆದ್ಯತೆ ಬೇರೆ ಇದೆ. ಜನರಿಗೆ ಸರ್ವಿಸ್ ಕೊಡುವಂಥದ್ದು ಇವರಿಗೆ, ಜನರಿಂದ ಗೆದ್ದು ಜನರು ಇವರಿಗೆ ಮುಖ್ಯ ಅಲ್ಲ, ಇವರ ಆದ್ಯತೆ ಬೇರೆ ಇದೆ. ಸೊ ಇದು ಸಮಸ್ಯೆ ಆಗುದಿಲ್ಲ. ಜನರಿಂದ ಗೆದ್ದು ಎಸ್, ಈಗ ಮೊನ್ನೆ ಏನೋ ಅದೇನೋ MLA-ಗಳನ್ನೆಲ್ಲ ಖರೀದಿ ಮಾಡಿ ಸರ್ಕಾರ ಕಟ್ಟಿದ್ರು ಅಂತ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದ್ದು. 17 ಮಂದಿ MLA-ಗಳನ್ನು ಖರೀದಿ ಮಾಡಲಿಕ್ಕೆ ಇನ್ವೆಸ್ಟ್ ಮಾಡಿದ ದುಡ್ಡಿನಲ್ಲಿ ಒಂದಷ್ಟು ಆಕ್ಸಿಜನ್ ಪ್ಲಾಂಟ್ಗಳನ್ನು ಮಾಡಬಹುದಿತ್ತು, ಎಷ್ಟು ಹಾಸ್ಪಿಟಲ್ಗಳನ್ನು ಮಾಡಬಹುದಿತ್ತು, ಎಷ್ಟು ಹಾಸ್ಪಿಟಲ್ಗಳನ್ನು ಮಾಡಬಹುದು. ನೋಡಿ, ಅಷ್ಟು ಕಷ್ಟಪಟ್ಟು ಇವರು ಸರ್ಕಾರ ಮಾಡಿ ಎಂತ ಸರ್ಕಾರ ಮಾಡ್ತಾ ಇದ್ದಾರೆ ಈಗ ಇವರು. ಈಗ ಎಂತ ಸರ್ಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಹೈಕೋರ್ಟ್ ಹೇಳ್ತಾ ಉಂಟು, ನೀವು ಪ್ರತಿ ದಿವಸ ಲೆಕ್ಕ ಕೊಡಿ ಅಂತ. ರೆಮ್ಡಿಸಿವಿರ್ ಮೆಡಿಸಿನ್ ಎಲ್ಲೆಲ್ಲಿ ಲಭ್ಯ ಉಂಟು, ಎಷ್ಟು ಸ್ಟಾಕ್ ಉಂಟು ಅಂತ ಲೆಕ್ಕ ಕೊಡಿ ಅಂತ. ಸೊ ಇದು ವಕೀಲರೇ, ನಾವು ಇಂಥ ಸಿಚುವೇಶನ್ಗೆ ಬಂದು ತಲುಪ್ತಾ ಇದ್ದೇವೆ. ಏನು ಪರಿಹಾರ ಏನು ಅಟ್ಲೀಸ್ಟ್ ಅಲ್ಲ, ಪರಿಹಾರ ಜನರು ಹೇಳ್ಬೇಕಷ್ಟೇ. ಜನರು ಪ್ರಶ್ನೆ ಮಾಡಿ, ಯಾವತ್ತಿನವರೆಗೆ ಜನರು ಪ್ರಶ್ನೆ ಮಾಡೋದಿಲ್ವೋ, ಯಾವತ್ತಿನವರೆಗೆ ಜನರು ತಮ್ಮ ಬೇಡಿಕೆಗಳನ್ನು ಮುಂದೆ ಇಡೋದಿಲ್ವೋ, ಯಾವತ್ತಿನವರೆಗೆ ಅವ ಬೇಡಿಕೆ ಇಟ್ಟವನನ್ನ ದೂಷಿಸುವುದಿಲ್ವೋ, ಅವನ ಜೊತೆ ಧ್ವನಿಯಾಗಿ ಸೇರಿಸ್ತಾರೋ, ಅಲ್ಲಿಯವರೆಗೆ ನಾವು ಇದೇ ರೀತಿ ಇನ್ನಷ್ಟು ನಾವು ಕೆಳಗೆ ಹೋಗ್ತೇವೆ, ಇನ್ನಷ್ಟು ನಾವು ಅನುಭವಿಸ್ತೇವೆ. ಸರ್ಕಾರ ಸರಿಯಾಗಲ್ಲ. ಸರ್ಕಾರ ಸರಿಯಾಗಬೇಕಾದ್ರೆ ಜನ ಪ್ರಶ್ನಿಸಬೇಕು, ಜನ ಎಚ್ಚೆತ್ತುಕೊಳ್ಬೇಕು, ಪ್ರಜ್ಞಾವಂತರಾಗಿರ್ಬೇಕು. ಇಷ್ಟೇ. ಜನ ಪ್ರಜ್ಞಾವಂತರಾಗಿದ್ದಾಗ ರಾಜಕಾರಣಿಗಳು ಹೆದರ್ತಾರೆ, ಸರ್ಕಾರ ಹೆದರ್ತದೆ. ಯಾವುದೇ ವಿಚಾರದಲ್ಲಿ ಈಗ ಏನೋ ಖರೀದಿ ಮಾಡುವಂಥ MLA ಖರೀದಿ ಮಾಡುವ ಹಿನ್ನೆಲೆಯಲ್ಲಿ ಹೋಗಲ್ಲ. ಜನರ ತೆರಿಗೆಯನ್ನ ಸದುಪಯೋಗ ಆಗುತ್ತೆ. ಎಸ್ ನಾನು ಸಮಾಪನ ಮಾಡುವಂತ ಟೈಮ್ ಇದು. ರಮೇಶ್ ಬಿರ್ಲಾ ಅವರೇ,
ಎಸ್ ಏನು ಪರಿಹಾರ ನೋಡಿ, ಇವ್ರು- ಲಾಕ್ಡೌನ್ ಪರಿಹಾರ ಅಲ್ಲ ಅನ್ನೋದನ್ನು ಎಲ್ಲ ವೈದ್ಯಕೀಯ ಸಂಶೋಧನೆಗಳು ಕೂಡ ಹೇಳಿದೆ. ಎಸ್ ಎಸ್ ಈ ಕೋವಿಡ್ ಸೋಂಕು ಯಾವ ರೀತಿ ಹರಡುತ್ತದೆ ಮತ್ತು ಅದು ಹೇಗೆ ನಿಯಂತ್ರಣ ಮಾಡಬೇಕನ್ನೋದ್ರ ಬಗ್ಗೆ ಜನರ ಹತ್ರ ಜಾಗೃತಿ ಮೂಡಿಸಬೇಕು. ಅದು ಪೊಲೀಸ್ ಇಲಾಖೆ ಮೂಲಕ ಮಾಡಬೇಕಾದ ಕೆಲಸ ಅಲ್ಲ. ಸೊ ಈ ಕೆಲಸವನ್ನು ಇವರು ಮೊದಲಿಂದಲೂ ಮಾಡಲಿಲ್ಲ, ಈಗ ಮಾತಾಡಿಲ್ಲ. ಅದು ಎಲ್ಲರಿಗೂ ಗೊತ್ತುಂಟು ಅದರ ಬಗ್ಗೆ ಅಂತ ಅಂತಾರೆ. ಇಲ್ಲ ಒಂದು. ಆಮೇಲೆ ಇವರು ಏನು ಕಾನೂನು ಮಾಡ್ತಾರೆ, ನಿಯಮ ತರ್ತಾರೆ, ರಾಜಕೀಯದವರಾಗಲಿ ಆಫೀಸರ್ಸ್ ಆಗಲಿ, ಮೊದಲು ಅವರು ಆಚರಣೆ ಮಾಡಬೇಕು, ಜಾರಿ ಮಾಡಬೇಕು. ಅವರು ಆಚರಣೆ ಮಾಡಿದ್ರೆ ಜನರಿಗೆ ಮಾಡಿದಾಗ ಅವ್ರು ಮಾಡೋದಿಲ್ಲ. ಆದ್ರೆ ಜನರು ಯಾಕೆ ಇದು ಮಾಡ್ತಾರೆ, ಅದನ್ನು ಸೀರಿಯಸ್ ಆಗಿ ಯಾಕೆ ತಗೋತಾರೆ? ಸ್ವತಃ ಮುಖ್ಯಮಂತ್ರಿ ಆಗಲಿ, ಅವರ ಸಚಿವ ಸಂಪುಟದವರಾಗಲಿ, ಶಾಸಕರಾಗಲಿ, ಪೊಲಿಟಿಕಲ್ ಲೀಡರ್ಸ್ ಅದನ್ನು ಅನುಸರಿಸುವುದಿಲ್ಲ. ಪೊಲಿಟಿಕಲ್ ಲೀಡರ್ಸ್ಗೆ ಒಂದು ಬೇರೆ ಕಾನೂನು, ಬಾಕಿದವರಿಗೆ ಒಂದು ಬೇರೆ ಕಾನೂನು. ನಿಮ್ಮ ಮನೆಯಲ್ಲಿ ಮದುವೆ ಮಾಡ್ಲಿಕ್ಕಿಲ್ಲ, ಅವರ ಮನೆಯಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಈ ತರದ ಬಂದಾಗ ಜನರು ಅದನ್ನು ಪಾಲಿಸುವುದಿಲ್ಲ. ಜನರು ಅನುಸರಿಸುವಂತೆ ಈ ಲೀಡರ್ಸ್ ಇರಬೇಕಿತ್ತು, ಅದು ಇಲ್ಲ. ಯಥಾ ರಾಜ ತಥಾ ಪ್ರಜಾ ಅಂತ ಮಾತಿದೆ ಅಲ್ವಾ. ರಾಜ ಒಳ್ಳೆ ಹಾದಿಯಲ್ಲಿ ಹೋದ್ರೆ ಜನರು ಕೂಡ ಅದೇ ಹಾದಿಯಲ್ಲಿ ಹೋಗ್ತಾರೆ ಅಂತ. ಅಲ್ಲ, ರಾಜ ಮಾದರಿಯಾಗಿರ್ಬೇಕು. ಆಡಳಿತ ನಡೆಸುವವರು ಮಾದರಿಯಾಗಿರಬೇಕು ಅಂತ. ಯಾವುದೇ ಮಾರ್ಗಸೂಚಿ ಕೊಡೋದಕ್ಕಾಗ್ಲಿ, ಆದೇಶ ಕೊಡೋದಾಗ್ಲಿ ಸಾಕಷ್ಟು ವಿಶ್ಲೇಷಣೆ ಮಾಡಿ ಕೊಡಬೇಕು. ಕೊಟ್ಟ ಮೇಲೆ ಅದನ್ನು ಮತ್ತೆ ಚೇಂಜ್ ಮಾಡೋದು, ಮಧ್ಯಾಹ್ನ ಚೇಂಜ್ ಮಾಡೋದು, ಸಂಜೆ ಮಾಡೋದು, ಮರು ದಿವಸ ಚೇಂಜ್ ಮಾಡೋದು, ಮತ್ತೆ ಸೇರಿಸುದು, ಮತ್ತೆ ತೆಗೆಯುವುದು, ಇದು ಸರಿಯಲ್ಲ. ಆರೋಗ್ಯದ ವಿಚಾರ ಇಷ್ಟೇ. ಜನರಿಗೆ ಮಾಹಿತಿಗಳನ್ನು ಕೊಡುವಂಥದ್ದು ಪೊಲೀಸರಿಗೆ ಒಂದೇ ಗೊತ್ತವರು. ಕೇಸ್ ಹಾಕುವುದು, ಲಾಠಿ ಬೀಸೋದು. ಇದರ ಬದಲಾಗಿ ಅಧಿಕಾರವನ್ನು ಪೊಲೀಸರಿಗೆ ಕೊಡಬಾರ್ದು. ಅಧಿಕಾರಕ್ಕೆ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಸ್ಪತ್ರೆ ಇಲಾಖೆ ಇದೆ, ಅದೇ ರೀತಿ ನಮ್ಮ ಪ್ರಾಥಮಿಕ ಕೇಂದ್ರ, ಆರೋಗ್ಯ ಕೇಂದ್ರ ಇದೆ. ಇವೆಲ್ಲವುಗಳು ಇರುವಾಗ ಅವರ ಮುಖಾಂತರ ಆರೋಗ್ಯದ ವಿಚಾರಕ್ಕೆ ಪ್ರಚಾರ ಮಾಡಬೇಕು. ಅವರು ಹೇಳಿದಂತ ವೇದವಾಕ್ಯವಾಗಿರ್ಬೇಕು. ಅವರು ಹೇಳ್ಬೇಕು ಮಾಸ್ಕ್ ಆಯ್ತು. ಈಗ ಸದ್ಯದ ಮಟ್ಟಿಗೆ ನಮಗೂ ಕೂಡ ಮಾಸ್ಕ್ ವಿಶ್ವಾಸ ಇಲ್ಲ ಅಂದ್ರೂ ಕೂಡ ಅವ್ರು ಹೇಳ್ತಾರೆ. ಪೊಲೀಸರು ಬಂದು ಹೇಳುವಂಥದ್ದಲ್ಲ. ಈ ಅಧಿಕಾರವನ್ನು ಲಾಠಿಯಲ್ಲಿ ಮಾತಾಡೋದು, ಅವ್ರ ಲಾಠಿಯಲ್ಲಿ ಅದು ಎಷ್ಟು ಮಂದಿಗೆ ತೊಂದರೆ ಆಗಿರ್ತದೆ. ಭಯದಿಂದ ಸಾಧ್ಯ ಇಲ್ಲ, ಕನ್ವಿನ್ಸ್ ಮಾಡ್ಬೇಕಂತ ನೀವು ಹೇಳುವಂಥದ್ದು. ಎಸ್ ನೋಡುವ ಪ್ರಯತ್ನ ಆಗಲಿ. ಇದು ನಾವು ಇವತ್ತಿನ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ನಾನು ವಕೀಲರಾದಂಥ ದಿನೇಶ್ ಹೆಗ್ಡೆ ಒಳಪಡಿ ಅವರಿಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೇನೆ. ಅದೇ ರೀತಿಯಾಗಿ ಪತ್ರಕರ್ತರಾಗಿರುವಂಥ ರಮೇಶ್ ಬೆರ್ಲಾ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಮೆಡಿಕಲ್ ಎಮರ್ಜೆನ್ಸಿ ಅನ್ನುವಂಥ ಒಂದು ಸನ್ನಿವೇಶ ಇವತ್ತು ಈ ದೇಶದಲ್ಲಿ ಸೃಷ್ಟಿಯಾಗಿದೆ. ಸೊ ಇದಕ್ಕೆ ಯಾರು ಹೊಣೆಗಾರರು ಅನ್ನೋ ಬಗ್ಗೆ ನಾವು ಮಾತಾಡಿದ್ದೇವೆ. ಇದು ಜನರ ತಲೆಗೆ ಕಟ್ಟುವಂಥ ಪ್ರಯತ್ನ ನಡೀತಾ ಉಂಟೋ ಅನ್ನುವಂಥದ್ದೇ ಒಂದು ಇಲ್ಲಿ ಪ್ರಶ್ನೆ ಮತ್ತು ಅನುಮಾನ ಕೂಡ. ನಾವು ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿಕೊಳ್ಳಬೇಕಾದದ್ದು ಅತ್ಯಂತ ಜರೂರತ್ತಿನ ಅಗತ್ಯ ಕೂಡ. ಸೊ ವೈದ್ಯರುಗಳು ಕೂಡ ಹೇಳಿದ ಹಾಗೆ ಕೂಡ ಜ್ವರದ ಲಕ್ಷಣಗಳು ಕಾಣಿಸಿಕೊಂಡಾಗ ವೈದ್ಯರನ್ನು ಭೇಟಿ ಮಾಡುವಂಥದ್ದು, ಸಂಪರ್ಕಿಸುವಂಥದ್ದು ಅಥವಾ ಆಸ್ಪತ್ರೆಗೆ ಭೇಟಿ ಕೊಡೋದನ್ನು ಮಾಡಬೇಕೇ ವಿನಃ ಸುಮ್ಮನೆ ಕೇವಲ ವದಂತಿಗಳನ್ನು ಹಬ್ಬಿಕೊಂಡು ನಾವು ನಮ್ಮ ದಿನ ಅಥವಾ ಕೋವಿಡ್ ಬಗ್ಗೆ ಮಾತನಾಡುವಂತ ಆಗಬಾರದು ಅನ್ನೋದೇ ಆಶಯ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, SDM ಕಾಲೇಜು ಉಜಿರೆ.